गुणैर्गुणवान्वितांश्च हे कृष्णा करुणा सिन्धु दीनबन्धु जगत्पते गोपेश गोपिका कान्ता राधा कान्ता नमोऽस्तुते तप्त काञ्चन गौराङ्गी श्रीराधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे श्रीकृष्ण चैतन्य प्रभु नित्यानन्द श्री अद्वैता गदाधरा श्रीवासादि गौरभक्तवृन्द हरे कृष्णा 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 हरे 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 राम 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 ಹರೇ ಹರೇ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಇವತ್ತು 8ನೇ ಅಧ್ಯಾಯ ಅಕ್ಷರ ಬ್ರಹ್ಮ ಯೋಗ, ಅಂದ್ರೆ ಕೃಷ್ಣನ ಹೇಗೆ ಪ್ರಾಪ್ತಿ ಮಾಡ್ಕೊಳ್ಳೋದು ಅಂತ. ಸೊ ನಾವೆಲ್ಲರೂ ನೋಡಿದ ಹಾಗೆ ನಿನ್ನೆ 7ನೇ ಚಾಪ್ಟರ್ ಅಲ್ಲಿ ಯಾವ ವಿಷಯದೊಂದಿಗೆ ಕೃಷ್ಣ ಚಾಪ್ಟರ್ ಮುಗಿಸ್ತಾನೆ ಯಾರಿಗಾದ್ರೂ ಗೊತ್ತಿದ್ಯಾ? ಲಾಸ್ಟ್ ವಿಷಯ ನಾವು ಡಿಸ್ಕಸ್ ಮಾಡೋದು ಯಾವುದು? ಯಾರಿಗಾದ್ರೂ ನೆನಪಿದೆಯಾ? ಗೆಸ್ ಮಾಡಿ. ನೀವು ಉತ್ತರ ಚಾಟಲ್ ಕೂಡ ಹಾಕ್ಬೋದು. ಸೊ ಕೃಷ್ಣ ಹೇಳ್ತಾನೆ, ಕೃಷ್ಣ ಎಲ್ಲೆಲ್ಲೂ ಇರೋ ಕಾರಣ ನಾವು ಕೃಷ್ಣನ್ ಸದಾ ನೆನಪಿಸ್ಕೊಂಡ್ರೆ, ಯಾವಾಗ್ಲೂ ಸದಾ ನೆನಪಿಸ್ಕೊಳ್ತಾ ಇದ್ರೆ, ನಮ್ಮ ಮನಸ್ಸಿನಲ್ಲಿ ಕೃಷ್ಣನ್ ಬಗ್ಗೆ ಯೋಚನೆ ಮಾಡ್ತಿದ್ರೆ, ಕೃಷ್ಣನ ನಾಮ ಜಪ ಮಾಡ್ತಾ ಇದ್ರೆ, ಮರಣ ಕಾಲದಲ್ಲಿ ಕೂಡ ಕೃಷ್ಣನನ್ನ ಜ್ಞಾಪಕಿಸ್ಕೋಬಹುದು. ಮರಣ ಕಾಲದಲ್ಲಿ ನಾವು ಕೃಷ್ಣನ ಜ್ಞಾಪಕಿಸ್ಕೊಂಡಾಗ ಏನಾಗತ್ತೆ, ನಾವು ವಾಪಸ್ ಕೃಷ್ಣ ಲೋಕಕ್ಕೆ ಹೋಗ್ಬೋದು ಅಂತ ಹೇಳ್ತಾನೆ. ಆಯ್ತಾ? ಸೊ ಮರಣ ಕಾಲದಲ್ಲಿ ಅಂತ ಕೃಷ್ಣ ಹೇಳ್ತಾನೆ ಲಾಸ್ಟ್ ಕ್ಲಾಸಲ್ಲಿ. ಸೊ ಈ ಚಾಪ್ಟರ್ ಅಲ್ಲಿ ಈ ಚಾಪ್ಟರ್ ಅಲ್ಲಿ ನಾವು ಸಾಯೋವಾಗ ನಾವು ಹೇಗೆ ಕೃಷ್ಣನ ಜ್ಞಾಪಕಿಸ್ಕೊಂಡ್ರೆ ವಾಪಸ್ ಕೃಷ್ಣ ಲೋಕಕ್ಕೆ ಹೋಗ್ತೀವಿ ಅಂತ ನಾವು ನೋಡ್ತೀವಿ. ಕೃಷ್ಣ ಹೇಳ್ತಾನೆ ಅಲ್ವಾ? ಸೊ ಕೃಷ್ಣ ಇವತ್ತಿನ ಚಾಪ್ಟರ್ ಅಲ್ಲಿ ಸಾವಿನ ಬಗ್ಗೆ ಮಾತಾಡ್ತಾನೆ. ನಾವು ಸಾಯೋಕ್ ಮುಂಚೆ ಏನ್ ಮಾಡಿದ್ರೆ ನಾವು ಒಳ್ಳೆ ಸಾವು ಬರುತ್ತೆ, ಅಂದ್ರೆ ಕೃಷ್ಣನ ಹತ್ರ ಹೋಗ್ಬೋದು ನಾವು ಸತ್ತಾಗ ಅಂತ ಹೇಳ್ತಾನೆ. ಸೊ ಎಲ್ಲರಿಗೂ ಗೊತ್ತಿದೆ, ಒಂದಲ್ಲ ಒಂದಿನ ನಾವೆಲ್ಲರೂ ಸಾಯ್ಲೇಬೇಕು, ಇವತ್ತಲ್ಲ ನಾಳೆ. ಸೊ ಸಾಯೋದನ್ನ ಕೂಡ ಭಕ್ತಿಯಿಂದ ಸಾಯೋಣಂತೆ. ಸೊ ನಾವು ನಿನ್ನೆ ನೋಡಿದ್ವಿ, ಕೃಷ್ಣ ಹೇಳ್ತಾನೆ ನೀರಿನ ರುಚಿ ಕೃಷ್ಣ ಅಂತ. ನಿನ್ನೆ ನೀರ್ ಕುಡ್ದಾಗ ಎಷ್ಟ್ ಜನಕ್ಕೆ ಕೃಷ್ಣ ನೆನ್ಪಾದ? ಯಾರಿಗೂ ನೆನ್ಪಾಗ್ಲಿಲ್ವಾ? ನನ್ಗೂ ನೆನಪದ. ನೀರ್ ಕುಡಿಯೋವಾಗ ನೆನ್ಪಾಯ್ತಾ? ನೀರ್ ಕುಡಿಯುವಾಗ, ಓಡಾಡ್ಬೇಕಾರೆ, ಗಾಳಿ ಸೋಕ್ಬೇಕಾರೆ, ಮತ್ತೆ ಭೂಮಿ ನೆನ್ನೆ ಮಳೆ ಬಿತ್ತು, ಭೂಮಿ ವಾಸನೆಗೆ ಹರಿ ಬೋಲ್, ಎಲ್ಲದಕ್ಕೂ ನೆನಪಾಯ್ತು ಕೃಷ್ಣ ಮಾತಾಜಿ. ಹರಿ ಬೋಲ್. ಸೂರ್ಯನ ಬೆಳಕು ಕೃಷ್ಣ ಅಂತ ತಿಳ್ಕೊಂಡ್ವಿ. ಯಾರ್ಯಾರು ಸೂರ್ಯನ್ ನೋಡಿದ್ರಿ ನಿನ್ನೆ? ಬೆಳಕು ನೋಡಿದ ತಕ್ಷಣ ಯಾರ್ಯಾರಿಗೆ ಕೃಷ್ಣ ನೆನ್ಪಾದ? ನಂಗೆ ನೆನಪಾಗಿದೆ ಮಾತಾಜಿ. ಹರಿ ಬೋಲ್, ವೆರಿ ನೈಸ್. ಸೊ ಇಷ್ಟೇ ಸಾಧನ ಅಂದ್ರೆ ಇಷ್ಟೇ, ಈಸಿ, ಕಷ್ಟ ಏನೂ ಇಲ್ಲ. ಆದ್ರೆ ನಾವು ನಿರಂತರವಾಗಿ ಜ್ಞಾಪಿಸ್ಕೋತಾ ಇರ್ಬೇಕು. ಹರಿ ಬೋಲ್. ಇವತ್ತಿನ ಚಾಪ್ಟರ್ ಶುರು ಮಾಡೋಣಂತೆ ನಾವು. ಸೊ ಈ ಚಾಪ್ಟರ್ ಅರ್ಜುನನ ಕ್ವೆಶನ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಅರ್ಜುನ ಏನೋ ಕ್ವೆಶನ್ಸ್ ಕೇಳ್ತಾನೆ ಕೃಷ್ಣನ್ಗೆ. ಏನ್ ಕೇಳ್ತಾನೆ? ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಆದಿಭೂತಂ ಚ ಕಿಂ ಪ್ರೋಕ್ತಂ ಆದಿದೈವಂ ಕಿಮುಚ್ಯತೆ. ಅನುವಾದ ಯಾರಾದ್ರೂ ಓದ್ತೀರಾ?
ಅನುವಾದ ಮಾತಾಜಿ. ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಭುವೇ, ಪರಮ ಪುರುಷನೇ, ಯಾವುದು ಬ್ರಹ್ಮ, ಯಾವುದು ಆತ್ಮ, ಕರ್ಮ ಯಾವುದು, ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸು. ಹರಿಬೋಲ್. ಸೊ ಐ ಥಿಂಕ್ 8 ವಿಷಯಗಳ ಬಗ್ಗೆ ಪ್ರಶ್ನೆ ಮಾಡ್ತಾನೆ ಕೃಷ್ಣ ಅರ್ಜುನ. ನೆಕ್ಸ್ಟ್, ಆದಿಯಜ್ಞ ಕಥಂ ಕೋ ಅತ್ರ ದೇಹೇ ಅಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋ ಅಸಿ ನಿಯತಾಮಭಿಃ. ಅನುವಾದ. ಅನುವಾದ. ಮಧುಸೂದನನೇ, ಯಜ್ಞದ ಪ್ರಭುವು ಯಾರು? ಅವನು ದೇಹದಲ್ಲಿ ವಾಸಿಸುವುದು ಹೇಗೆ? ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣ ಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ? ಹರಿಬೋಲ್. ಸೊ ಅವ್ನು ಯಾಕೆ ಅರ್ಜುನ ಇಲ್ಲಿ ಮರಣ ಕಾಲದ ಬಗ್ಗೆ ಮಾತಾಡ್ತಿದ್ದಾನೆ ಅಂದ್ರೆ, ನಾವು ಆಗ್ಲೇ ನೋಡಿದ ಹಾಗೆ 7ನೇ ಚಾಪ್ಟರ್ ಅಲ್ಲಿ ಕೃಷ್ಣ ಮರಣ ಕಾಲದ ಬಗ್ಗೆ ಹೇಳಿ ಎಂಡ್ ಮಾಡ್ತಾನೆ. ಆಯ್ತಾ? ಮರಣ ಕಾಲದಲ್ಲಿಯೂ ನೀನ್ ನನ್ನ ಜ್ಞಾಪಿಸ್ಕೋಬಹುದು, ಭಕ್ತರು ನನ್ನ ಜ್ಞಾಪಿಸ್ಕೊಂಡಾಗ ವಾಪಸ್ ಕೃಷ್ಣ ಲೋಕಕ್ಕೆ ಬರ್ತಾರೆ ಅಂತ ಅವ್ನು ಹೇಳ್ತಾನೆ. ಅದ್ರ ಬಗ್ಗೆ ಇಲಾಬೊರೇಟ್ ಆಗಿ ಈ ಚಾಪ್ಟರ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್, ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದು ಕೃತ್ಸ್ನಂ ಅಧ್ಯಾತ್ಮ ಕರ್ಮ ಚಾಕಿಲಂ. ಅನುವಾದ. ಅನುವಾದ ಇಲ್ವಲ್ಲ ಇದಕ್ಕೆ. ಸಾಧಿಭೂತಾದಿ ದೈವಂ. ಒಂದು ನಿಮಿಷ, ಪ್ರಶ್ನೆಗಳು. ನಾವು ಡೈರೆಕ್ಟಾಗಿ ಪ್ರಶ್ನೆಗಳಿಗೆ ಹೋಗೋಣಂತೆ. ಸೊ ಇಲ್ಲಿದೆ ನೋಡಿ, 8 ಪ್ರಶ್ನೆ ಕೇಳ್ತಾನೆ ಅರ್ಜುನ. ಫಸ್ಟು ಕಿಂ ಬ್ರಹ್ಮನ್ ಅಂತ ಕೇಳ್ತಾನಲ್ಲ, ಕಿಮ್ ಅಂದರೆ ಏನು ಅಲ್ವಾ, ಆತ್ಮ ಅಂದರೆ ಏನು ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಹೋಗ್ತಾನೆ, ನಾವು ನೆಕ್ಸ್ಟ್ ಸ್ಲೈಡ್ಸಲ್ಲಿ ನೋಡ್ಬೋದು. ಸೊ ಫಸ್ಟ್ ಪ್ರಶ್ನೆಗೆ ಬ್ರಹ್ಮನ್ ಅಂದರೆ ಏನು, ಅಂದರೆ ಆತ್ಮ ಅಂದರೆ ಏನು ಅಂತ ಕೇಳಿದಾಗ ಕೃಷ್ಣ ಕೊಡ್ತಾನೆ, ನಾಶವಿಲ್ಲದ ಜೀವಾತ್ಮ ಅಂತ ಹೇಳ್ತಾನೆ. ನಾವು ಯಾರು ನಾಶ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಾವೆಲ್ಲರೂ ಆತ್ಮ, ದೇಹ ಅಲ್ಲ ಅಲ್ವಾ. ಇದನ್ನ ನಾವು ಫಸ್ಟ್ ಪಾಠ ಕಲಿತೀವಿ ಭಗವದ್ಗೀತೆಯಲ್ಲಿ. ಸೊ ಆದ ಕಾರಣ ನಾಶವಿಲ್ಲದ ಜೀವಾತ್ಮಗೆ ಆತ್ಮ ಅಂತ ಕರಿತೀವಿ. ನೆಕ್ಸ್ಟ್, ಆಧ್ಯಾತ್ಮ ಅಂದರೆ ಏನು ಅಂತ ಕೇಳ್ತಾನೆ ಅರ್ಜುನ. ಅದು ಕೃಷ್ಣ ಹೇಳ್ತಾನೆ, ಜೀವಿಯ ಸ್ವರೂಪ. ಆಧ್ಯಾತ್ಮ ಅಂದರೆ ಜೀವಿಯ ಸ್ವರೂಪ. ಓಕೆ. ಕರ್ಮ ಅಂದರೆ ಏನು ಅಂತ ಕೇಳ್ತಾನೆ ಅಲ್ವಾ, ಭೌತಿಕ ದೇಹಕ್ಕೆ ಕಾರಣವಾಗುವ ಕ್ರಿಯೆಗಳು. ಕಾರಣವಾಗುವ ಅಂದರೆ ನಮ್ಗೆ ನೆಕ್ಸ್ಟ್ ಮತ್ತೆ ಒಂದು ದೇಹ ಪಡ್ಕೊಳ್ಳೋಕ್ಕೆ ಕಾರಣ ಆಗೋ ಕ್ರಿಯೆಗಳನ್ನ ನಾವು ಕರ್ಮ ಅಂತ ಕರಿತೀವಿ. ಯಾಕಂದರೆ ನಾವು ಏನಾದರೂ ಮಾಡಿದಾಗ ಅದರ ಪ್ರತಿಕ್ರಿಯೆ, ಕರ್ಮ ರಿಯಾಕ್ಷನ್ ಬರುತ್ತಲ್ಲ, ಕರ್ಮ ಪ್ರತಿಫಲ ಅನುಭವಿಸೋಕೆ ಏನು ಮಾಡ್ತೀವಿ, ಮತ್ತೆ ಒಂದು ಭೌತಿಕ ದೇಹ ಪಡ್ಕೋತೀವಿ, ಮತ್ತೆ ಜನ್ಮ ಪಡ್ಕೊಂಡು ಈ ಭೂಮಿ ಮೇಲೆ ಬರ್ತೀವಿ ಅಲ್ವಾ. ಸೊ ನಮ್ಮ ಭೌತಿಕ ದೇಹಕ್ಕೆ ಕಾರಣವಾಗೋ ಒಂದು ಕ್ರಿಯೆ ನಾವೇನು ಮಾಡ್ತೀವಿ ಅದೇ ಕರ್ಮ ಅಂತ ಕೃಷ್ಣ ಹೇಳ್ತಾನೆ. ಅರ್ಥ ಆಯ್ತಲ್ಲ ನೋಡಿ, ನಾವು ಕರ್ಮ ಅಂದ್ರೆ ಏನಂತ ಅನ್ಕೊಂಡಿರೋದಕ್ಕೂ ಕೃಷ್ಣ ಎಕ್ಸ್ಪ್ಲೇನ್ ಮಾಡಿರೋದಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ ಅಲ್ಲ. ನಾವೇನು ಅನ್ಕೊಂಡಿದ್ದೀವಿ, ಕರ್ಮ ಅಂದರೆ ನಾವು ಮಾಡೋ ಒಂದು ಕೆಲಸ ಅಂತ ಅನ್ಕೊಂಡಿದ್ದೀವಿ. ಆದರೆ ಆ ಕೆಲಸದಿಂದ ಪ್ರತಿಫಲ ಅನುಭವಿಸೋಕ್ಕೋಸ್ಕರ ನಾವು ಮತ್ತೆ ಜನ್ಮ ತಾಳಿ ಬರ್ತೀವಿ. ಅದಕ್ಕೆ ಭೌತಿಕ ದೇಹದ ಕಾರಣವಾಗುವ ಕ್ರಿಯೆಗಳನ್ನು ನಾವು ಕರ್ಮ ಅಂತ ಕರಿತೀವಿ ಅಂತ ಕೃಷ್ಣ ಹೇಳ್ತಾನೆ. ಆದಿಭೂತ ಅಂದ್ರೆ ಏನು ಅಂತ ಕೇಳ್ತಾನೆ ಅರ್ಜುನ. ಕೃಷ್ಣ ಹೇಳ್ತಾನೆ, ಭೌತಿಕ ಪ್ರಕೃತಿ ನಾವೇನು ನೋಡ್ತಿದ್ದೀವಲ್ಲ, ಸೂರ್ಯ, ಚಂದ್ರ, ಮರ, ಗಿಡ ಎಲ್ಲ ಮಟೀರಿಯಲ್ ನೇಚರ್ ಅಂತ ಕರಿತೀವಿ. ಸೊ ಎಲ್ಲ ಈ ಪ್ರಕೃತಿನ ನಾವು ಆದಿಭೂತ ಅಂತ ಕರಿತೀವಿ. ಆದಿ ದೈವ ಅಂದ್ರೇನು, ಎಲ್ಲಾ ದೇವತೆಗಳನ್ನು ಒಳಗೊಂಡ ವಿಶ್ವಪುರುಷ ಅಂದ್ರೆ ವಿರಾಟ್ ರೂಪ, ಕೃಷ್ಣನ ವಿಶ್ವರೂಪನ ನಾವು ಆದಿ ದೈವ ಅಂತ ಕರಿತೀವಿ. ಕೃಷ್ಣನ ವಿರಾಟ್ ರೂಪ, ಅದರಲ್ಲಿ ಎಲ್ಲ ವಿಶ್ವರೂಪ ಅಂತ ಹೇಳ್ತೀವಿ, ಅದರಲ್ಲಿ ಎಲ್ಲಾ ದೇವತೆಗಳು ಸೇರಿರ್ತಾರೆ, ಅದನ್ನ ಆದಿ ದೈವ ಅಂತ ಕರಿತೀವಿ. ಆದಿ ಯಜ್ಞ ಅಂದ್ರೆ ಏನು, ಪರಮಾತ್ಮ. ಆದಿ ಯಜ್ಞ ಅಂದ್ರೆ ಯಜ್ಞದ ಭೋಕ್ತ. ನಾವೇನಾದ್ರೂ ಯಜ್ಞ ಮಾಡಿದ್ರೆ ಅಂದ್ರೆ ಕೃಷ್ಣನ್ಗೋಸ್ಕರ ಮಾಡೋ ಕೆಲ್ಸಗಳನ್ನ ಏನಾದ್ರೂ ದೇವ್ರಿಗೋಸ್ಕರ ಅಂತ ನಾವು ಕೆಲಸ ಮಾಡಿದ್ರೆ ಅದು ಪರಮಾತ್ಮನ ರೂಪದಲ್ಲಿ ಕೃಷ್ಣ ಸ್ವೀಕಾರ ಮಾಡ್ತಾನೆ, ಅದನ್ನ ಆದಿ ಯಜ್ಞ ಅಂತ ಕರಿತೀವಿ. ಆದಿ ಯಜ್ಞ ಎಲ್ಲಿ ವಾಸವಾಗಿರ್ತಾನೆ ಅಂದ್ರೆ ಪರಮಾತ್ಮ ಎಲ್ಲಿರ್ತಾನೆ ನಮ್ಮ ದೇಹದಲ್ಲಿ, ಸೊ ಹೃದಯದಲ್ಲಿ ಅಂತ ಅರ್ಜುನ ಹೇಳ್ತಾನೆ ಈ ಚಾಪ್ಟರ್ ಅಲ್ಲಿ. ಕೃಷ್ಣ ಹೇಳ್ತಾನೆ, ಹೃದಯದಲ್ಲಿರ್ತೀನಿ. ನಾವು ಸ್ಟಾರ್ಟಿಂಗ್ ಭಗವದ್ಗೀತೆಯಿಂದನೂ ಕಲಿತಾ ಬಂದಿದ್ದೀವಿ, ಪರಮಾತ್ಮ ನಮ್ಮ ದೇಹದಲ್ಲಿರ್ತಾನೆ. ಎಲ್ಲಿರ್ತಾನೆ, ಯಾವ ಆರ್ಗನ್ ಅಲ್ಲಿ ಇರ್ತಾನೆ ನಮಗೆ ಗೊತ್ತಿಲ್ಲ. ಸೊ ಇವತ್ತು ಅದನ್ನು ಕೂಡ ಕೃಷ್ಣ ಹೇಳ್ತಾನೆ, ನಾನು ಅರ್ಜುನ ತಿಷ್ಠತಿ ಅಂದ್ರೆ ಹೃದಯದಲ್ಲಿರ್ತೀನಿ ಅಂತ ಹೇಳ್ತಾನೆ. ಸಾವಿನ ಸಮಯದಲ್ಲಿ ಕೃಷ್ಣನನ್ನು ಹೇಗೆ ನೆನಪಿಸಿಕೊಳ್ಳಬಹುದು, ಇದು ಲಾಸ್ಟ್ ಕ್ವೆಶ್ಚನ್ ಅರ್ಜುನ ಕೇಳೋದು.
ಜೀವನುದ್ದಕ್ಕೂ ಸ್ಮರಣೆಯನ್ನು ಅಭ್ಯಾಸ ಮಾಡಿದ್ರೆ ಮರಣ ಕಾಲದಲ್ಲಿ ಕೂಡ ನಾವು ಕೃಷ್ಣನನ್ನ ಜ್ಞಾಪಕಿಸ್ಕೋಬಹುದು. ನಮ್ಮ ಜೀವನದುದ್ದಕ್ಕೂ ನಾವು ಏನ್ರ ಬಗ್ಗೆ ಯೋಚನೆ ಮಾಡಿರ್ತೀವಲ್ಲ, ಸಾಯೋ ಕಾಲದಲ್ಲಿ ಅದೇ ಯೋಚನೆ ಬರುತ್ತೆ, ಬೇರೆ ಯೋಚನೆ ಬರಲ್ಲ. ಯಾರಾದ್ರೂ ಅನ್ಕೋತಾ ಇದ್ರೆ ನಮ್ ಜೀವನ ನಾವು ಹೆಂಗಾದ್ರೂ ಕಳಿತೀವಿ, ಸಾಯೋವಾಗ ನಾನು ಕೃಷ್ಣನ್ ಜ್ಞಾಪಕಿಸ್ಕೋತೀನಿ, ಜ್ಞಾಪಕಕ್ಕೆ ಬರಲ್ಲ. ಹೇಗ್ ಬರ್ತಾನೆ? ನಾವು ಜೀವನದುದ್ದಕ್ಕೂ ನನ್ನ ಬಿಸ್ನೆಸ್ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ, ನನ್ನ ಫ್ರೆಂಡ್ಸ್ ಬಗ್ಗೆ, ಅದ್ರ ಬಗ್ಗೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಸಾಯೋವಾಗ ಅದೇ ಯೋಚನೆ ಬರುತ್ತೆ. ಆಗ್ಲಿ ಕೃಷ್ಣನ್ ಬಗ್ಗೆ ಯೋಚನೆ ಬರೋದಿಲ್ಲ. ಆದ ಕಾರಣ ನಾವು ಸಾಧನೆ ಭಕ್ತಿ ಮಾಡಬೇಕು. ಇವಾಗ್ಲಿಂದ ನಾವು ಕೃಷ್ಣನ್ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ಅವಾಗ ನಾವು ಕೃಷ್ಣನ ಒಂದಲ್ಲ ಒಂದು ಕಾಲದಲ್ಲಿ ಮರಣ ಕಾಲದಲ್ಲಿ ಜ್ಞಾಪಕಿಸ್ಕೊಳ್ಳೇಬಹುದು. ಓಕೆ, ಸೊ ಇದೆಲ್ಲ ನಾವು ಈಗ ತಾನೇ ನೋಡಿದ್ವಿ. ಆನ್ಸರ್ಸ್ ಹೇಳ್ತಾನೆ ಕೃಷ್ಣ. ಸಾವಿನ ಸಮಯದಲ್ಲಿ ನಾವು ಏನು ಮಾಡಬೇಕು? ಯಾರಿಗಾದ್ರೂ ಗೊತ್ತಿದೆಯಾ? ಏನ್ ಮಾಡ್ಬೇಕು ನಾವು ಸಾಯೋವಾಗ? ಭಗವಂತನ ಸ್ಮರಣೆ ಮಾಡ್ಬೇಕು ಮಾತಾಜಿ. ಭಗವಂತನ ಸ್ಮರಣೆ ಮಾಡ್ಬೇಕು. ಆದ್ರೆ ಆಗುತ್ತಾ ನಮ್ ಕೈಲಿ ಭಗವಂತನ ಸ್ಮರಣೆ ಮಾಡಕ್ಕೆ? ಆಗಲ್ಲ ಮಾತಾಜಿ, ಅವಾಗ ಮಾಡಕ್ಕಾಗಲ್ಲ. ನಾವು ಫಸ್ಟ್ ಇಂದಾನೇ ಭಗವಂತನ ಸ್ಮರಣೆಯಲ್ಲಿ ಇದ್ರೆ ನಮ್ಗೆ ಸಾವು ಬಂದಾಗ ನಾವ್ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವೋ ಅದೇ ಇದ್ರಲ್ಲಿ ಸಾಯ್ತೀವಿ. ಅದಕ್ಕೆ ಭಗವಂತನ ಫಸ್ಟ್ ಇಂದಾನೇ ನಾವು ನಾಮಸ್ಮರಣೆ ಮಾಡ್ತಾ ಇರ್ಬೇಕು. ಹರಿ ಬೋಲ್, ವೆರಿ ನೈಸ್ ಮಾತಾಜಿ. ಹೌದು, ಆದ ಕಾರಣದಿಂದ ಭಗವಂತನ ಫಸ್ಟ್ ಇಂದಾನೇ ನಾಮಸ್ಮರಣೆ ಮಾಡ್ಬೇಕು. ಆಯ್ತಾ? ಇನ್ನು ಒಂದು ಆಕ್ಚುಲಿ ಫಸ್ಟ್ ಇಂದ ನಾವು ಭಗವಂತನ ನಾಮಸ್ಮರಣೆ ಮಾಡಿದ್ಮೇಲೂ ಆಕ್ಚುಲಿ ಡೌಟ್, ನಾವು ಸಾಯೋವಾಗ ಭಗವಂತನ ಬಗ್ಗೆ ಯೋಚನೆ ಮಾಡ್ತೀವೋ ಇಲ್ವೋ. ಯಾಕೆಂದ್ರೆ ಪುರಾಣಗಳಲ್ಲಿ ಕೊಟ್ಟಿದ್ದಾರೆ, ವೇದಗಳಲ್ಲಿ ಕೊಟ್ಟಿದ್ದಾರೆ ಸಾವಿನ ಅನುಭವ ಹೇಗಿರುತ್ತೆ ಅಂತ. 1000 ಸ್ಕಾರ್ಪಿಯನ್ಸ್, ಚೇಳ್ ಅಂತವಲ್ಲ, 1000 ಚೇಳ್ಗಳು ಒಂದೇ ಸರ್ತಿ ಕಚ್ಚಿದ್ರೆ ಯಾವ ರೀತಿ ನೋವಾಗುತ್ತೆ ನಮಗೆ, ಅದಕ್ಕಿಂತ ಹೆಚ್ಚು ನೋವಾಗುತ್ತಂತೆ ಈ ಆತ್ಮ ದೇಹನ್ ಬಿಟ್ಟು ಹೋಗೋವಾಗ. ಅಲ್ವಾ? ದೇಹಕ್ಕೆ ಆತ್ಮ ಅಟ್ಯಾಚ್ ಆಗಿರುತ್ತೆ. ಎಷ್ಟು ವರ್ಷದಿಂದ ಅಟ್ಯಾಚ್ ಆಗಿರುತ್ತೆ. ಈಗ ಒಂದೇ ಸರ್ತಿ ಆ ಪ್ರಾಣ ಅನ್ನೋದು ಅಥವಾ ಆತ್ಮ ಅನ್ನೋದು ದೇಹಕ್ಕೆ ಅಟ್ಯಾಚ್ ಆಗಿರೋದನ್ನ ಬಿಟ್ಟು ದೇಹನ ಮುರ್ಕೊಂಡು ಹೋಗ್ಬೇಕು, ಆಚೆ ದೇಹದಿಂದ ಆಚೆ ಹೋಗ್ಬೇಕು. ಎಷ್ಟು ನೋವಾಗ್ತಿರುತ್ತೆ ಗೊತ್ತಾ? ಯಾರಿಗೂ ಗೊತ್ತಾಗಲ್ಲ ಅಲ್ವಾ? ಸೊ ಯಾಕಂದ್ರೆ ನಮ್ಗೆ ಯಾರಿಗೂ ಅನುಭವ ಇಲ್ಲ. ಸೊ ಆ ಕಾರಣದಿಂದ ಏನ್ ಯೋಚನೆ ಕೂಡ ಬರಲ್ವಂತೆ ಆ ಟೈಮಲ್ಲಿ, ಗೊತ್ತಾ? ಸೊ ತುಂಬಾ ಕಷ್ಟ ಆಗುತ್ತೆ ದೇವ್ರನ್ನ ನೆನಪಿಸ್ಕೊಳ್ಳೋದು. ಅದು ಹೇಗೆ ಅಂತ ನಾವು ನೋಡ್ತಾ ಹೋಗೋಣ. ಕೃಷ್ಣ ನಮಗೆ ಹೇಳ್ಕೊಡ್ತಾನೆ ಏನೇನ್ ಮಾಡಿದ್ರೆ ನಾವು ಕೃಷ್ಣನ ಹತ್ರ ಹೋಗ್ತೀವಿ ಮರಣ ಕಾಲದಲ್ಲಿ ಅಂತ. ಈ ಕೃಷ್ಣ ಹೇಳ್ತಾನೆ, ಅಂತಕಾಲೇ ಚ ಮಾಂ ಏವ ಸ್ಮರಣ್ ಮುಕ್ತ್ವಾ ಕಲೇವರಂ ಯಪ್ರಯಾಸಿ ಸಮದ್ಭಾವಂ ಯಾತಿ ನಾಸ್ತಿ ಅತ್ರ ಸಂಶಯ. ಸೊ ಅಂತಕಾಲೇ ಚ ಮಾಂ ಏವ, ಅಂತ್ಯಕಾಲದಲ್ಲಿ ನಾವು ಮರಣಸ್ಥೋ ಇರುವಾಗ ನಾವು ಯಾವಾಗ್ಲೂ ಕೃಷ್ಣನನ್ನ ಸ್ಮರಿಸ್ಬೇಕು. ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುತ್ತಾನೋ ಅಂತ ಕೃಷ್ಣ ಹೇಳ್ತಿದ್ದಾನಲ್ಲ, ಕೃಷ್ಣನನ್ನ ಸ್ಮರಣೆ ಮಾಡ್ತಾ ನಾವು ದೇಹ ಬಿಟ್ಟಾಗ ಸಾಯೋವಾಗ ಯಪ್ರಯಾಸಿಸ ಮದ್ಭಾವಂ, ಕೃಷ್ಣನ ಸ್ವಭಾವವನ್ನ ನಾವು ಪಡ್ಕೋತೀವಿ. ಅಂದ್ರೆ ಕೃಷ್ಣ ಲೋಕಕ್ಕೆ ಹೋಗಿ ಅಲ್ಲಿ ಆಧ್ಯಾತ್ಮಿಕ ಸ್ವಭಾವ ನಾವು ಪಡ್ಕೋತೀವಿ. ಈ ತರ ನಮಗೆ ಭೌತಿಕ ದೇಹ ಬರಲ್ಲ. ಆಧ್ಯಾತ್ಮಿಕ ಸ್ವಭಾವ ಪಡ್ಕೊಂಡ್ರೆ ನಾವು ವಾಪಸ್ ಸಾವು ಇಲ್ಲ ನಮ್ಗೆ, ಅಲ್ವಾ? ಜನ್ಮ ಮೃತ್ಯು ಜರ ವ್ಯಾಧಿದಿಂದ ನಾವು ಕಂಪ್ಲೀಟ್ ಆಗಿ ಫ್ರೀ ಆಗಿ ಅಲ್ಲಿ ಕೃಷ್ಣ ಲೋಕಕ್ಕೆ ಹೋಗಿ ಮೋಕ್ಷ ಹೊಂದುತ್ತೀವಿ ಅಂತ ಕೃಷ್ಣ ಹೇಳ್ತಿದ್ದಾನೆ, ಅಲ್ವಾ? ಯತ್ ನಾಸ್ತಿ ಅತ್ರ ಸಂಶಯ, ಇದಕ್ಕೆ ಸಂಶಯನೇ ಇಲ್ಲ ಅಂತ ಹೇಳ್ತಾನೆ. ಇದರಲ್ಲಿ ಸಂಶಯನೇ ಇಲ್ಲ. ಕೃಷ್ಣ ನಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದಾನೆ, ಅಲ್ವಾ? ಈ ತರ ನಾವು ಯಾವಾಗ ಸಾಯ್ತೀವಿ, ಡೆಫಿನೆಟ್ಲಿ ನಾವು ವಾಪಸ್ ಕೃಷ್ಣ ಲೋಕಕ್ಕೆ ಹೋಗ್ತೀವಿ, ಇದ್ರಲ್ಲಿ ಸಂಶಯನೇ ಇಲ್ಲ. ಆಯ್ತಾ? ಇದು ಯಾರಿದು ಫೋಟೋದಲ್ಲಿ ಕಾಣಿಸ್ತಾ ಇರೋದು? ಯಾರಿದು ಮಲ್ಗಿರೋದು? ಭೀಷ್ಮದೇವ್ ಏನ್ ಮಾಡ್ದ? ಯಾರಿಗಾದ್ರೂ ಗೊತ್ತಿದ್ಯಾ? ಏನ್ ಮಾಡ್ತಿದ್ದಾನಿಲ್ಲಿ? ಏನಾಗ್ತಿದೆ? ಭೀಷ್ಮನ್ಗೆ ಬಾಣಗಳೆಲ್ಲ ಚುಚ್ಚಿವೆ. ಯುದ್ಧದಲ್ಲಿ ಅವ್ರಿಗೆ ಕೃಷ್ಣ ಹೇಳ್ತಾನೆ ಅರ್ಜುನನ್ಗೆ, ಕೆಳಗಡೆ ಅವನು ಸತ್ತಾಗ ಬೀಳೋದ್ ಬೇಡ, ಶರಗಳ ಒಂದು ಇದನ್ನ ರೆಡಿ ಮಾಡಿ ಅದ್ರ ಮೇಲೆ ಬೀಳ್ಲಿ ಅಂತ ಹೇಳಿ ಅರ್ಜುನ ಅವ್ರನ್ನ ಯುದ್ಧದಲ್ಲಿ ಸಂಹಾರ ಮಾಡ್ತಾರೆ. ಮತ್ತೆ ಅವರು
ಅವ್ರು ಇಷ್ಟಪಟ್ಟು ಜೀವವನ್ನ ಕೊಡುವಂಥದ್ದು. ಅವರು ಮಾತಾಡ್ಬೇಕು ಅಂತ ಹೇಳಿ ಕೃಷ್ಣ, ಅರ್ಜುನ ಅವರೆಲ್ಲ ಪಾಂಡವರ ಜೊತೆ ಮಾತಾಡಕ್ಕೆ ಅಂತ ಚರದ ಮೇಲೆ ಮಲಗಿದಾಗ ಅವ್ರ ಜೊತೆ ಮಾತಾಡ್ಬಿಟ್ಟು ಆಮೇಲೆ ಸ್ವತಂತ್ರವಾಗಿ ಅವ್ರ ಪ್ರಾಣ ಬಿಡ್ತಾರೆ ಮಾತಾಡಿ. ಓಕೆ, ಇನ್ನೇನಾದ್ರೂ ಆ್ಯಡ್ ಮಾಡೋದಿದೆಯಾ ಅದರಲ್ಲಿ? ಎಸ್ ಪದ್ಮಾ ಮಾತಾಜಿ. ಪದ್ಮಾ ಮಾತಾಜಿ ಏನಾದ್ರೂ ಹೇಳೋದಿತ್ತ? ಹರೇ ಕೃಷ್ಣ ಮಾತಾಜಿ. ಕೃಷ್ಣ, ಅದು ಹರೇ ಕೃಷ್ಣ. ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅದು ಭಗವಂತ ಅವರು ನನ್ಗೆ ಕಡೆಗಾಲದಲ್ಲಿ ನನ್ಗೆ ದರ್ಶನ ಕೊಡು ಅಂತ ಕೇಳ್ತಾರಲ್ಲ ಭೀಷ್ಮ ಮಹಾರಾಜರು. ಅದಕ್ಕೆ ಅವರು ಭಗವಂತ ಅಲ್ಲಿ ಇದ್ ಮಾಡಕ್ ಬರ್ತಾರೆ. ಅವಾಗ ಇವರು ವಿಷ್ಣು ಸಹಸ್ರನಾಮ ಅವಾಗ ಇದ್ ಮಾಡ್ತಾರಲ್ವ ಮಾತಾಜಿ ಅವಾಗ ಭೀಷ್ಮರು. ಹಾ, ಆಮೇಲೆ ಇದು ಕೂಡ ಹೇಳ್ತಾರೆ, ಯುಧಿಷ್ಠಿರನಿಗೆ ಹೇಗೆ ರಾಜ್ಯ ಭಾರ ಮಾಡ್ಬೇಕು ಅಂತ. ಅವ್ರಿಗೆ ಅಷ್ಟ್ ಜನನು 5 ಜನ ಪಾಂಡವರುನು ಅಲ್ಲಿ ಬಂದಿರ್ತಾರಲ್ಲ ಮಾತಾಜಿ ಅವಾಗ ಕೃಷ್ಣನ್ ಜೊತೆಯಲ್ಲಿ. ಹೌದು. ಹರೇ ಕೃಷ್ಣ, ಥ್ಯಾಂಕ್ ಯು ಮಾತಾಜಿ. ಹರೇ ಸೊ ಕೃಷ್ಣ. ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಏನು ಅಂದ್ರೆ, ಸಾಯೋವಾಗ ಅವನು ಮಾತಾಜಿ ಹೇಳ್ದಾಗೆ ಇಚ್ಛಾಮರಣಿ ಅವನು. ಸೊ ಅವನು ಯಾವಾಗ ಬೇಕಿದ್ರೂ ಅವ್ನು ಪ್ರಾಣ ಬಿಡ್ಬೋದು. ಸೊ ಈ ತರ ಆರೋ ಬೆಡ್ ಮೇಲೆ ಅವನ್ನ ಮಲಗಿಸಿದಾಗ ನೋವನ್ನೆಲ್ಲಾ ತಡ್ಕೊಂಡು ಯುದ್ಧ ಮುಗಿಯೋವರೆಗೂ ಅವ್ನ್ ಪ್ರಾಣ ಬಿಡಲ್ಲ. ಯಾಕೆ ಅಂದ್ರೆ ಅವನು ಕೃಷ್ಣನನ್ನ ನೋಡ್ತಾ ಪ್ರಾಣ ಬಿಡ್ಬೇಕು. ಅವನು ಮಹಾಜನ, ಅತ್ಯಂತ ಶ್ರೇಷ್ಠ ಭಕ್ತ ಭೀಷ್ಮದೇವ ಅಲ್ವಾ. ಸೊ ನಾನ್ ಕೃಷ್ಣ ಸ್ಮರಣೆ ಮಾಡ್ತಾ ನಾನ್ ಪ್ರಾಣ ಬಿಡ್ಬೇಕು ಅಂತ ಹೇಳಿ ಯುದ್ಧ ಎಲ್ಲ ಮುಗಿದು ಎಲ್ಲರೂ ಫ್ರೀ ಆಗಿ ಅಲ್ಲಿ ಅವನ್ನ ಬಂದು ನೋಡೋವರೆಗೂ ಅವ್ನ್ ಕಾಯ್ತಾ ಮಲಗಿರ್ತಾನೆ. ಆಯ್ತಾ, ಕೃಷ್ಣ ಯಾವಾಗ ಅವನ್ ಕಣ್ಮುಂದೆ ಬರ್ತಾನೋ ಆವಾಗ ಅವನು ಕೃಷ್ಣನ ಭೀಷ್ಮ ಸ್ತುತಿ ಅಂತ ಹೇಳ್ತೀವಿ ಭಗವದ್ಗೀತೆಯಲ್ಲಿ. ಭಾಗವತಮಲ್ಲಿ ತುಂಬಾ ಫೇಮಸ್. ಅಂದ್ರೆ ಕೃಷ್ಣನ ನೋಡ್ತಾ ಭೀಷ್ಮ ಕೃಷ್ಣನ್ಗೋಸ್ಕರ ಪ್ರೇ ಮಾಡ್ತಾನೆ, ಪ್ರಾರ್ಥನೆಯನ್ನ ಮಾಡಿ ಆ ನಂತರ ಪ್ರಾಣ ಬಿಡ್ತಾನೆ. ಕೃಷ್ಣನ ನೋಡ್ತಾ ಪ್ರಾಣ ಬಿಡ್ತಾನೆ ಅಲ್ವಾ. ಸೊ ಈ ಭೀಷ್ಮದೇವ್ ನಮಗೆ ಹೇಳ್ಕೊಡ್ತಾನೆ, ಬದುಕದ್ ಹೇಗೆ ಅಲ್ಲ, ಸಾಯದ್ ಹೇಗೆ ಅನ್ನೋದು ಮುಖ್ಯ ಆಗತ್ತೆ. ಸಾಯದ್ ಹೇಗೆ ಅನ್ನೋದು ಮುಖ್ಯ ಆಗಿರೋ ಕಾರಣ ಬದುಕದ್ ಹೇಗೆ ಅಂತ ಮುಖ್ಯ ಆಗತ್ತೆ. ಅರ್ಥ ಆಯ್ತಲ್ಲ? ಬದುಕೋದ್ ಹೇಗೆ ಅಂತ ಮುಖ್ಯ ಅಲ್ಲ, ಆದ್ರೆ ಸಾಯೋವಾಗ ನಾವು ಕೃಷ್ಣನನ್ನ ಸ್ಮರಿಸೋದು ಮುಖ್ಯ ಆಗುತ್ತೆ. ಸಾಯೋವಾಗ ಕೃಷ್ಣನ್ ಸ್ಮರಿಸೋದಕ್ಕೋಸ್ಕರ ಬದುಕೋದ್ ಮುಖ್ಯ ಆಗುತ್ತೆ. ಬದುಕೋದನ್ನ ಹೇಗೆ ಅಂತ ನಾವು ಸರಿಯಾಗಿ ಕಲ್ತ್ಕೋಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ. ಸೊ ಯುಧಿಷ್ಠಿರ ಓಕೆ, ಇವಾಗ ಅವರು ವನವಾಸಕ್ಕೆ ಹೋದಾಗ ಯಕ್ಷ ಬಂದ್ಬಿಟ್ಟು ಎಲ್ಲಾ ಪಾಂಡವರನ್ನ ಕಿಡ್ನಾಪ್ ಮಾಡ್ಬಿಡ್ತಾನೆ ಅಲ್ಲ, ಅವ್ರನ್ನೆಲ್ಲ ಮೂರ್ಛೆ ಹೋಗಿಸಿರ್ತಾನೆ. ಅವಾಗ ಯುಧಿಷ್ಠಿರ ಮಾತ್ರ ಬಂದು ಹುಡುಕ್ತಾ ಇರ್ತಾನೆ. ಅವಾಗ ಯಕ್ಷ ಯುಧಿಷ್ಠಿರನಿಗೆ ಒಂದು ಪ್ರಶ್ನೆ ಹಾಕ್ತಾನೆ, ಎಷ್ಟೊಂದು ಪ್ರಶ್ನೆ ಹಾಕ್ತಾನೆ. ಅದ್ರಲ್ಲಿ ಒಂದೇ ಒಂದು ಪ್ರಶ್ನೆ, ಯಾವ್ದು ಜಾಸ್ತಿ ಆಶ್ಚರ್ಯಕರ ಈ ಭೂಮಿ ಮೇಲೆ ಅಂತ ಒಂದ್ ಪ್ರಶ್ನೆ. ಯಾರಿಗಾದ್ರೂ ಗೊತ್ತಾ ಏನ್ ಆನ್ಸರ್ ಕೊಡ್ತಾನೆ ಅಂತ ಯುಧಿಷ್ಠಿರ? ಅತ್ಯಂತ ಆಶ್ಚರ್ಯಕರವಾಗಿರೋ ಸಂಘಟನೆ ಅಂದ್ರೆ ಏನು, ಕರವಾಗಿರೋದು ಏನು ಈ ಭೂಮಿ ಮೇಲೆ, ಈ ಪ್ರಪಂಚದಲ್ಲಿ ಅಂತ ಕೇಳ್ತಾನೆ ಯಕ್ಷ. ತಾಯಿ ಅಂತಾನೆ ಕೇಳ್ತಾನಲ್ಲ ಮಾತಾಜಿ. ಸಾರಿ, ತಾಯಿ ಹಾ ಇಲ್ಲ, ಅತ್ಯಂತ ಆಶ್ಚರ್ಯಕರವಾಗಿರೋದು ಯಾವ್ದು ಈ ಪ್ರಪಂಚದಲ್ಲಿ ಅಂತ ಕೇಳ್ತಾನೆ. ಯಾರಿಗಾದ್ರೂ ಗೊತ್ತಾ? ಎಸ್ ಮಂಜುಳಾ ಮಾತಾಜಿ. ಗೊತ್ತಿಲ್ಲ. ಹರೇ ಕೃಷ್ಣ. ಸಾವು ಅನ್ನೋದು ಎಲ್ರಿಗೂ ಬರ್ತಿರುತ್ತೆ. ಆ ಸಾವು ನೋಡಿನೇ ಮನುಷ್ಯ ಅವನಿಗೆ ಸಾವು ಬರುತ್ತೆ, ನಾವು ಇಲ್ಲಿ ಶಾಶ್ವತವಾಗಿ ಇರೋದಿಲ್ಲ ಅಂತ ತಿಳ್ಕೊಳಲ್ಲ ಮಾತಾಜಿ. ಹರಿ ಬೋಲ್, ವೆರಿ ನೈಸ್. ಹೌದು ಮಾತಾಜಿ, ಅದೇ ಹೇಳ್ತಾನೆ. ಏನ್ ಹೇಳ್ತಾನೆ, 100,000 ಜೀವಿಗಳು ಪ್ರತಿ ಕ್ಷಣವೂ ಸಾಯುತ್ತಿರುತ್ತವೆ, ಆದ್ರೆ ಮೂರ್ಖನಾದ ಜೀವಿಯು ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ ಇದೆ ಅಂತ ಹೇಳ್ತಾನೆ. ಇದು ಮಹಾಭಾರತದಿಂದ ತಗೊಂಡಿದ್ದೀವಿ. ಸೊ ಇದನ್ನ ನೋಡಿ, ಇದು ಕೆಲವರಿಗೆ ಸ್ಮಶಾನ ವೈರಾಗ್ಯ ಅಂತ ಬರುತ್ತೆ. ಯಾರಾದ್ರೂ ಸತ್ರೆ
ಫ್ಯಾಮಿಲಿಯಲ್ಲೋ ಅಥವಾ ಫ್ರೆಂಡ್ಸಲ್ಲೋ ಯಾರಾದರೂ ಸತ್ರೆ ಅವ್ರ ಜೊತೆ ಸ್ಮಶಾನಕ್ಕೆ ಹೋಗಿ ಬರೋವರೆಗೂ ಇರುತ್ತೆ ಆ ವೈರಾಗ್ಯ. ಅಯ್ಯೋ ಎಲ್ಲರೂ ಒಬ್ರು ಒಂದಿನ ಸಾಯ್ತಾರೆ ಬಿಡಿ, ಅಳೋದು, ಸಾಯ್ತಾರೆ, ಸಾವು ನಮಗೂ ಬರುತ್ತೆ ಅಂತ. ಸ್ಮಶಾನ ವೈರಾಗ್ಯ. ಸ್ಮಶಾನದಿಂದ ವಾಪಸ್ ಮನೆಗೆ ಹೋಗಿ ಸ್ನಾನ ಮಾಡಿ ಊಟ ಮಾಡಿದ ತಕ್ಷಣ ಏನಾಗುತ್ತೆ, ಎಲ್ಲ ವೈರಾಗ್ಯನೂ ಹೋಗುತ್ತೆ. ಮತ್ತೆ ದಿನನಿತ್ಯ ಜೀವನ ಮಾಡೋದು, ನನ್ನ ಫ್ಯೂಚರ್ ಪ್ಲಾನ್ಸ್ ಮಾಡೋದು ಅಲ್ವಾ, ಬ್ಯಾಂಕಿಗೆ ಹೋಗಿ ಫ್ಯೂಚರ್ ಪ್ಲಾನ್ಸ್ ಮಾಡೋದು, ಅಥವಾ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಫ್ಯೂಚರ್ ಪ್ಲಾನ್ಸ್ ಮಾಡೋದು. ನಾವೇನು ವರ್ಷ ಸೆಂಚುರಿ ಬದುಕ್ತಾನೆ ಇರ್ತೀವಿ, ನಾವು ಸಾಯೋದೇ ಇಲ್ಲ ಅಂತ ಅನ್ಕೊಳ್ಳೋ ಥರ ಮುತ್ತಾತರ ಜೊತೆ ಪ್ಲಾನ್ ಮಾಡೋದು. ಮರಿ ಮೊಮ್ಮಕ್ಕಳ ಜೊತೆ ಮರಿ ಮೊಮ್ಮಕ್ಕಳವರೆಗೂ ಪ್ಲಾನ್ಸ್ ಹೋಗ್ತಾ ಇರುತ್ತೆ ನಮಗೆ, ಆಕಾಶಕ್ಕೆ ಏರ್ತಾ ಇರುತ್ತೆ ಅಲ್ವಾ. ನಾವು ಅದನ್ನ ಮಾಡೋಣ, ಇವತ್ತು ಅದನ್ನ ಮಾಡೋಣ, ನೆಕ್ಸ್ಟ್ ಇಯರ್ ಇದನ್ನ ಮಾಡೋಣ ಅಲ್ವಾ, ನೆಕ್ಸ್ಟ್ 2 ವರ್ಷ ಆದ್ಮೇಲೆ ಇದನ್ನ ತಗೊಳ್ಳೋಣ, ಅಲ್ಲಿ ಇನ್ವೆಸ್ಟ್ ಮಾಡೋಣ, ಇಲ್ಲಿ ಇನ್ವೆಸ್ಟ್ ಮಾಡೋಣ ಅಲ್ವಾ, ಇಲ್ಲಿ ಟ್ರಾವೆಲ್ ಮಾಡೋಣ, ಈ ಮನೆ ತಗೊಳ್ಳೋಣ, ಇಷ್ಟು ಜನಕ್ಕೆ ಬೇಕು, ಅಷ್ಟು ಜನಕ್ಕೆ ಬೇಕು, ಹಿಂಗಾಗತ್ತೆ ಹಂಗಾಗತ್ತೆ ಅಲ್ವಾ. ಸೊ ನಾವು ಸಾಯೋದೇ ಇಲ್ಲ ಅನ್ನೋ ಥರ ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ನಮ್ಮ ಕಣ್ಮುಂದೆನೆ ನಾವು ನೋಡ್ತೀವಿ ಜನ ಸಾಯೋದನ್ನ. ಇದು ಯುಧಿಷ್ಠಿರ ಹೇಳ್ತಾನೆ ಅತ್ಯಂತ ಆಶ್ಚರ್ಯಕರ. ಯಾಕೆ ಅಂದ್ರೆ ಯಾಕೆ ಗೊತ್ತಾ ಈ ಥರ ಆಗೋದು? ಯಾಕೆ ನಾವ್ ಯಾರು ಸಾಯಕ್ ಸಿದ್ಧ ಇಲ್ಲ? ಯಾಕೆ? ಭೌತಿಕ ಆಸೆ ಜಾಸ್ತಿ ಇರುತ್ತೆ ಮಾತಾಜಿ. ಅದೊಂದು ರೀಸನ್ ಮಾತಾಜಿ, ಭೌತಿಕ ಆಸೆ ಜಾಸ್ತಿ. ಮತ್ತೆ ಅದ್ರ ಜೊತೆಗೆ ಮಾಯೆ ಆವರಿಸ್ಕೊಂಡಿರುತ್ತಲ್ವ ಮಾತಾಜಿ. ಮಾಯೆ ಆವರಿಸ್ಕೊಂಡಿದೆ, ಹೌದು. ಮತ್ತೆ ಇನ್ನೊಂದು ಮೇನ್ ರೀಸನ್ ಏನು ಅಂದ್ರೆ, ನಾವ್ ಯಾರು ಈ ಭೂಲೋಕಕ್ಕೆ ಸೇರ್ದವ್ರಲ್ಲ. ಮತ್ ನಾವ್ ಎಲ್ಲಿಗೆ ಸೇರ್ದವ್ರು? ಗೋಲೋಕಕ್ಕೆ ಸೇರಿದವರ ಮಾತಾಜಿ. ಸೊ ನಾವು ಗೋಲೋಕಕ್ಕೆ ಸೇರಿರೋ ಕಾರಣ ಅಲ್ಲಿ ಸಾವಿಲ್ಲ, ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ. ಸೊ ಇಲ್ಲಿ ನಮಗ್ ಸಾವು ಬರುತ್ತೆ ಅಂದಾಗ ನಮ್ಗೆ ಅದು ತಗೊಳಕ್ ಆಗಲ್ಲ. ಯಾಕಂದ್ರೆ ನಾವ್ ಅದ್ರ ಬಗ್ಗೆ ಗೊತ್ತಿಲ್ಲ, ನಮಗೆ ಅದರ ಅನುಭವ ಇಲ್ಲ. ನಾವು ಅಲ್ಲಿಗೆ ಇಲ್ಲಿಗೆ ಸೇರ್ದವ್ರೆ ಅಲ್ಲ. ಸೊ ಇವಾಗ ಏನಾಗುತ್ತೆ ಅಂದ್ರೆ, ನೀವು ಬೆಂಗಳೂರಿಗೆ ಸೇರಿದವರು, ನೀವು 1-2 ದಿನದ ಮಟ್ಟಿಗೆ ಬೇರೆ ದೇಶಕ್ಕೆ ಹೋಗ್ತೀರಾ. ಅಲ್ಲಿನ ಸ್ವಭಾವ, ಅಲ್ಲಿನ ಲೈಫ್ ಸ್ಟೈಲ್ನ ನೀವು ಇಮಿಡಿಯೇಟ್ ಆಗಿ ಆಕ್ಸೆಪ್ಟ್ ಮಾಡಕ್ ಆಗತ್ತಾ? ತುಂಬಾ ಟೈಮ್ ತಗೊಳುತ್ತೆ. ತುಂಬಾ ಟೈಮ್ ತಗೊಂಡ್ರು ಕೆಲವ್ರಿಗೆ ಆಗಲ್ಲ. ಯಾಕಂದ್ರೆ ಅವರು ವರ್ಷದಿಂದ ಇಲ್ಲೇ ಇರ್ತಾರೆ ಇಂಡಿಯಾದಲ್ಲಿ, ಬೆಂಗಳೂರಲ್ಲಿ ಇರೋ ಕಾರಣ ಏನಾಗುತ್ತೆ, ಅವರು ಇಂಪಾಸಿಬಲ್ ಅವ್ರಿಗೆ ಬೇರೆ ಕಡೆ ಹೋಗಿ ಬೇರೆ ಲೈಫ್ ಸ್ಟೈಲ್ನ ಆಕ್ಸೆಪ್ಟ್ ಮಾಡೋದು ಅಲ್ವಾ. ತುಂಬಾ ಟೈಮ್ ತಗೊಳ್ತಾರೆ. ಅಷ್ಟು ಟೈಮ್ ತಗೊಂಡ್ರು ಡೌಟ್ ಆಕ್ಚುಲಿ ಆಕ್ಸೆಪ್ಟ್ ಮಾಡಕ್ ಆಗತ್ತಾ ಇಲ್ವಾ ಅಂತ. ಸೊ ನಾವು ಈ ಲೋಕಕ್ಕೆ ಸೇರಿದವರೇ ಅಲ್ಲ. ಆ ಕಾರಣದಿಂದ ನಮ್ಗೆ ಜರ ಬಂದ್ರೆ ಆಗಲ್ಲ ಅಲ್ವಾ. ಯಾರಿಗಾದ್ರೂ ವೈಟ್ ಹೇರ್ ಬಂದ್ರೆ, ಅಯ್ಯೋ ನನಗ್ ಬಿಳಿ ಕೂದಲು ಬರ್ತಾ ಇದೆ, ತಗೊಳಕ್ ಆಗಲ್ಲ ಅಲ್ವಾ. ಬಾಡಿ ಮೇಲೆ ವ್ರಿಂಕಲ್ಸ್ ಬಂದ್ರೆ, ಅಯ್ಯೋ ನಾನು ಆಂಟಿ ಏಜಿಂಗ್ ಕ್ರೀಮ್ ಉಪಯೋಗಿಸ್ಬೇಕು, ತಗೊಳಕ್ ಆಗಲ್ಲ ಅಲ್ವಾ. ಸಾವು ಬಂದ್ರಂತೂ ಫುಲ್ ತಗೊಳ್ಳೋದಕ್ಕೆ ಆಗಲ್ಲ. ಈ ದೇಹ ಬಿಟ್ಟು ಹೋಗ್ಬೇಕಾ, ನಾನು ಹೋಗಲ್ಲ ಅಂತ ಹೇಳ್ತಿರ್ತಾರೆ ಅಲ್ವಾ. ಸಾವು ಅಂದ್ರೆ ಫುಲ್ ಭಯ ಎಲ್ರಿಗೂ ಅಲ್ವಾ. ಆಮೇಲೆ ಸೊ ಹಾಗೆ ಜನ್ಮ ಮೃತ್ಯು ಜರ ವ್ಯಾಧಿ ಬಂದ್ರೂ ತಗೊಳಕ್ ಆಗಲ್ಲ ಅಲ್ವಾ. ಕುತ್ಕೊಂಡು ಅಳ್ತಾರೆ, ಅಯ್ಯೋ ನಂಗೆ ಟ್ಯಾಬ್ಲೆಟ್ಸ್ ತಗೋಬೇಕು, ಅಯ್ಯೋ ನನ್ಗೆ ಇದಾಗೋಯ್ತು, ಸರ್ಜರಿ ಆಗತ್ತಂತೆ, ಇದಾಗತ್ತಂತೆ ಅಂತ ಅಲ್ವಾ. ಸೊ ಇದೆಲ್ಲ ಕಾರಣಗಳು ಆಕ್ಚುಲಿ ನಮಗ್ ನಾವೇ ಪ್ರೂವ್ ಮಾಡ್ಕೋಬಹುದು, ನಾವ್ ಈ ಇದಕ್ ಸೇರ್ದವ್ರಲ್ಲ ಅಲ್ವಾ. ನಾವು ಈ ಲೋಕಕ್ಕೆ ಸೇರ್ದವ್ರೆ ಅಲ್ಲ, ನಾವು ಕೃಷ್ಣ ಲೋಕಕ್ಕೆ ಸೇರಿರೋ ಕಾರಣ ನಾವು ಕೃಷ್ಣ ಲೋಕಕ್ಕೆ ವಾಪಸ್ ಹೋಗ್ಬೇಕು, ಆಯ್ತಾ. ಆಮೇಲೆ ನೀವು ಆಲ್ರೆಡಿ ಹೇಳ್ದಾಗೆ ಭೌತಿಕ ಆಸೆ ಜಾಸ್ತಿ ಇರೋ ಕಾರಣ, ಹಾಗೆ ನಮ್ಗೆ ಇದು ಜಾಸ್ತಿ ಇರೋ ಕಾರಣ ಏನ್ ಹೇಳಿ, ನಾವು ಮಾಯೆಯಲ್ಲಿ ಸಿಲುಕಿರ್ತೀವಿ. ಮಾಯೆ ನಮ್ಮನ್ನ ಕಂಪ್ಲೀಟ್ ಆಗಿ ಆವರಿಸ್ತಿರುತ್ತೆ, ಅದೊಂದು ಕಾರಣ. ಕೃಷ್ಣನಲ್ಲದೆ ಮತ್ತನ್ನೇನು ಸ್ಮರಿಸುವುದರಿಂದ ಫಲವೇನು? ಯಾರಿಗಾದ್ರೂ ಗೊತ್ತಿದ್ಯಾ? ಯೋಚನೆ ಮಾಡಿ. ಕೃಷ್ಣನಲ್ಲದೆ ಮತ್ತೇನೇನೋ ಸ್ಮರಿಸುವುದರಿಂದ ಫಲವೇನು? ಗೋಲೋಕ ಪ್ರಾಪ್ತಿ ಆಗುತ್ತೆ ಮಾತಾಜಿ. ಕೃಷ್ಣನ್ ಬಿಟ್ಟು ಬೇರೆ ಸ್ಮರಿಸಿದ್ರೆ ಬೇರೆ ಗೋಲೋಕ ಆಗುತ್ತಾ? ಕೃಷ್ಣನ್ ಬಿಟ್ರೆ ಬೇರೆ ಬೇರೆ ಮತ್ತೇನನ್ನು ಸ್ಮರಿಸುವುದರಿಂದನಾ ಫಲವೇನು? ಅಂದ್ರೆ ಪಾಪ ನರಕ ಪ್ರಾಪ್ತಿ ಆಗತ್ತಷ್ಟೇ. ಓಕೆ, ಸೊ ಇಲ್ಲಿ ಕೃಷ್ಣ ಹೇಳ್ತಾನೆ, ಯಂ ವಾಪಿ ಸ್ಮರನ್ ಭಾವಂ ತ್ಯಜತಿ ಅಂತೆ ಕಲೇವರಂ ತಂ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ನಾವ್ ಏನನ್ ಯೋಚನೆ ಮಾಡ್ತೀವೋ ಸಾಯಕ್ ಮುಂಚೆ, ನಾವ್ ಆ ಜನ್ಮ ಎತ್ತುತ್ತೀವಿ
ಆಯ್ತಾ? ಸೊ ಇದು ನಾವೆಲ್ಲರೂ ತಿಳ್ಕೊಬೇಕು. ಏನ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ? ಸೊ ಆ ಆ ಜನ್ಮ ನಾವು ಎತ್ತುತ್ತೀವಿ. ಈಗ ನಾವು ಜಾಸ್ತಿ ದುಡ್ಡು 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 ಅಂತ ಯೋಚನೆ ಮಾಡ್ತಿದ್ರೆ ಸಾಯೋವಾಗ, ನೆಕ್ಸ್ಟ್ ಜನ್ಮದಲ್ಲಿ ಕೃಷ್ಣ ನಮ್ಮನ್ನ ಮನುಷ್ಯ ಜನ್ಮ ಕೊಟ್ರೆ ದುಡ್ಡು ಜೊತೆ ಇರೋ ಜನ್ಮ ಕೊಟ್ಟಿರ್ತಾನೆ. ಅದು ಬಸ್ ಕಂಡಕ್ಟರ್ ಆದ್ರೂ ಆಗಿರ್ಬೋದು, ದೊಡ್ಡ ಇದು ಆದ್ರೂ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಆದ್ರೂ ಆಗಿರ್ಬೋದು. ಯಾವಾಗ್ಲೂ ದುಡ್ಡು ದುಡ್ಡು ಅಂತ ಹೇಳ್ತಿರ್ತೀವಲ್ಲ, ಸೊ ಯಾವಾಗ್ಲೂ ದುಡ್ಡು ಎಣಿಸೋ ಜಾಬ್ ಕೊಟ್ಟಿರ್ತಾನೆ. ಕ್ಯಾಶಿಯರ್ ಬ್ಯಾಂಕ್ ಕ್ಯಾಶಿಯರ್ ಆಗಿರ್ತಾರೆ. ಹಾ, ಯಾವ್ದಾದ್ರೂ ಆಗಿರ್ಬೋದು, ಅಥವಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂಡ ಆಗಿರ್ಬೋದು ಅಲ್ವಾ? ಸೊ ಈ ತರ ಜನ್ಮನ ಕೊಡ್ತಾನೆ ನಮ್ಗೆ. ಇಲ್ಲ ನಮ್ ಮನುಷ್ಯ ಜನ್ಮ ಪಡಿಯಕ್ ಲಾಯಕೇ ಇಲ್ಲ ಅಂತ ಹೇಳಿದಾಗ ತುಂಬಾ ದುಡ್ಡಿರೋ ಮನೆಯಲ್ಲಿ ನಾಯಿನಾಗ್ ಮಾಡ್ತಾನೆ ಅಲ್ವಾ? ಅಥವಾ ಇರುವೆಯನ್ನಾಗ್ ಮಾಡ್ತಾನೆ. ಸೊ ಯಾವಾಗ್ಲೂ ದುಡ್ಡು ದುಡ್ಡು ಅಂತಿರ್ತೀಯ, ನೀನು ದುಡ್ಡಿನ ಖಜಾನೆಯಲ್ಲಿ ಇರುವೆ ಆಗಿರು ಅಂತ ಹೇಳ್ತಾನೆ ಕೃಷ್ಣ. ಸೊ ಈ ತರ ನಾವ್ ಏನರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿರ್ತೀವಲ್ಲ, ನಾವು ಅದಕ್ಕೆ ಹತ್ರ ಆಗೋ ಜನ್ಮ ಕೊಟ್ಟಿರ್ತಾನೆ ನೆಕ್ಸ್ಟ್ ಜನ್ಮದಲ್ಲಿ. ನನ್ನ ಸಾಕು ನಾಯಿನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ರೆ ನನಗ್ ನಾಯಿ ಜನ್ಮ ಬರುತ್ತೆ ನೆಕ್ಸ್ಟ್ ಜನ್ಮದಲ್ಲಿ. ಗೊತ್ತಾ? ಕೆಲವ್ರು ನಾಯಿ ತುಂಬಾ ಇಷ್ಟ, ನಾಯಿ ಬೆಕ್ಕು ಅಂತಾರೆ. ಸೊ ನಾಯಿ ಬೆಕ್ಕುನೇ ಆಗ್ತೀವಿ ನಾವು ನೆಕ್ಸ್ಟ್ ಜನ್ಮದಲ್ಲಿ ಕೂಡ. ಓಕೆ, ಸೊ ಇಲ್ಲಿ ಹೇಳ್ತಾನೆ ಕೃಷ್ಣ, ಕುಂತಿಯ ಮಗನಾದ ಅರ್ಜುನನೇ ಅನುವಾದ ಓದಿ ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ. ಅನುವಾದ: ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನು ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಾವ್ ಏನನ್ನ ಯೋಚನೆ ಮಾಡ್ತೀವಿ ಆ ಭಾವನ ನಿಶ್ಚಯವಾಗಿ ಪಡೆಯುವನು. ಸೊ ಇಲ್ಲೊಂದು ಕತೆ ಇದೆ, ಒಂದು ಸ್ಮಾಲ್ ಕತೆ. ಇಲ್ಲಿ ಒಂದು ರಾಜ ಇದ್ದಾನೆ. ಈ ರಾಜನ ಹೆಸರು ಭರತ ಅಂತ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಕೆಲವೊಬ್ಬರಿಗೆ. ಸೊ ಇದು ಶ್ರೀಮದ್ ಭಾಗವತಂ ಅಲ್ಲಿ ಬರುತ್ತೆ ಈ ಕತೆ. ಸೊ ಈ ಭರತ ಅತ್ಯಂತ ದೊಡ್ಡ ದೇವರ ಭಕ್ತ. ಓಕೆ, ಅವನು ವಾನಪ್ರಸ್ಥಾಶ್ರಮ ತಗೋತಾನೆ. ಅಂದ್ರೆ ರಾಜ್ಯಭಾರ ಎಲ್ಲ ಮಾಡಿ ರಾಜ್ಯನ ಮಕ್ಳಿಗೆ ಕೊಟ್ಟು ಅವನು ಕಾಡಿಗೆ ಬಂದು ಕಾಡಲ್ಲಿ ಅಷ್ಟಾಂಗ ಯೋಗ ಮಾಡ್ತಾನೆ. ಇಲ್ಲಿ ಹೋಮ ಹವನಗಳನ್ನ ಮಾಡ್ತಾನೆ ಅಲ್ವಾ, ಅಗ್ನಿಹೋತ್ರಿ ಮಾಡ್ತಾನೆ, ಏನೇನೋ ಮಾಡಿ ಏನೋ ದೇವ್ರನ್ನ ಒಲಿಸ್ಕೊಳಕ್ಕೆ ತುಂಬಾ ದೊಡ್ಡ ಭಕ್ತ. ದೇವ್ರು ಅಂದ್ರೆ ತುಂಬಾ ಪ್ರೀತಿ ಇರುತ್ತೆ, ತುಂಬಾ ಭಕ್ತಿ ಮಾಡ್ತಾ ಇರ್ತಾನೆ. ಅವಾಗ ಏನಾಗುತ್ತೆ, ಒಂದು ದಿನ ಅವ್ನು ಸ್ನಾನ ಮಾಡಿ ಬರ್ತಾ ಇರುವಾಗ ಇಲ್ಲಿ ಒಂದು ನದಿ ಇದೆಯಲ್ಲ, ಇದರಲ್ಲಿ ಒಂದು ಪ್ರೆಗ್ನೆಂಟ್ ಇರೋ ಜಿಂಕೆ, ಆಯ್ತಾ, ಪ್ರೆಗ್ನೆಂಟ್ ಇರೋ ಜಿಂಕೆ ಕ್ರಾಸ್ ಮಾಡಕ್ಕೆ ಕಷ್ಟ ಪಡ್ತಾ ಇರತ್ತೆ, ಆ ದಡದಿಂದ ಈ ಕಡೆ ದಡ ಬರಕ್ಕೆ. ಅವಾಗ ಏನ್ ಮಾಡ್ತಾನೆ ಭರತ ಮಹಾರಾಜ, ಜಿಂಕೆಗೆ ಹೆಲ್ಪ್ ಮಾಡಕ್ಕೆ ಅವನೇ ಜಿಂಕೆನ ಎತ್ಕೊಂಡು ಈ ಕಡೆ ದಡಕ್ ಬಂದು ಆ ಜಿಂಕೆನ ಬಿಡ್ತಾನೆ. ಆ ಜಿಂಕೆ ಅಲ್ಲೇ ಬಿಟ್ಟ ತಕ್ಷಣ ಅಲ್ಲೇನೆ ಒಂದು ಮರಿ ಜಿಂಕೆಗೆ ಜನ್ಮ ಕೊಟ್ಟು ಈ ತಾಯಿ ಜಿಂಕೆ ಸತ್ತೋಗ್ಬಿಡುತ್ತೆ. ಸೊ ಈಗ ಮರಿ ಜಿಂಕೆ ಅನಾಥ ಆಗೋಗುತ್ತೆ, ಯಾರು ಇರಲ್ಲ ನೋಡ್ಕೊಳಕ್ಕೆ ಅಲ್ವಾ? ಸೊ ಏನ್ ಮಾಡ್ಬೇಕು, ಯಾರು ಇರಲ್ಲ ನೋಡ್ಕೊಳಕ್ಕೆ ಅವಾಗ ಅವನಿಗೆ ತುಂಬಾ ಅನುಕಂಪ ಬರುತ್ತೆ ಮರಿ ಜಿಂಕೆ ಮೇಲೆ. ಆ ಮರಿ ಜಿಂಕೆನ ತನ್ನ ಮಗ ಅಂತ ಅನ್ಕೊಂಡು ಅವ್ನು ನೋಡ್ಕೊಳಕ್ ಸ್ಟಾರ್ಟ್ ಮಾಡ್ತಾನೆ. ಆಯ್ತಾ, ಅದಕ್ಕೆ ಊಟ ಮಾಡಿಸೋದಾಗಿರ್ಲಿ, ಅದಕ್ಕೆ ಬೆಚ್ಚಗ್ ಮಲಗ್ಸೋದಾಗಿರ್ಲಿ ಅಲ್ವಾ, ಒಳ್ಳೆ ಮಗುನ್ ತರ ನೋಡ್ಕೋತಾ ಇರ್ತಾನೆ. ಸೊ ಅವಾಗ ಏನಾಗತ್ತೆ, ಆ ಜಿಂಕೆಗೆ ಫುಲ್ ಪ್ರೀತಿ ಕೊಟ್ಟು ಅವನು ಕೃಷ್ಣನ ಮರಿತಾ ಹೋಗ್ತಾನೆ, ಜಿಂಕೆಗೆ ಹತ್ರ ಆಗ್ತಾ ಹೋಗ್ತಾನೆ. ಕೃಷ್ಣನ್ನ ಹೇಗೆ ಅವನು ಕೃಷ್ಣನ್ ಬಗ್ಗೆ ಯೋಚನೆ ಮಾಡ್ತಿದ್ದ, ಕೃಷ್ಣನ ಪ್ರೀತಿ ಮಾಡ್ತಿದ್ದ, ಆ ಜಾಗಕ್ಕೆ ಅವನು ಜಿಂಕೆನ ತಗೊಂಡ್ ಬರ್ತಾನೆ. ಅರ್ಥ ಆಯ್ತಲ್ಲ? ಸೊ ಅವನು ಇನ್ಮೇಲಿಂದ ಜಿಂಕೆ ಬಗ್ಗೆ ಯೋಚನೆ ಮಾಡ್ತಾನೆ, ಜಿಂಕೆನ್ ಮೇಲೆ ಸ್ಮರಿಸ್ತಾ ಇರ್ತಾನೆ. ಆಯ್ತಾ, ಜಿಂಕೆಗೆ ಪ್ರೀತಿ ಕೊಡ್ತಾ ಹೋಗ್ತಾನೆ, ಜಿಂಕೆಗೆ ಸೇವೆ ಮಾಡ್ತಾನೆ, ಕೃಷ್ಣಂಗ್ ಮಾಡ್ಬೇಕಾಗಿರೋದ್ನೆಲ್ಲ ಜಿಂಕೆಗೆ ಮಾಡ್ತಾ ಹೋಗ್ತಾನೆ. ಆ ಕಾರಣದಿಂದ ಏನಾಗತ್ತೆ, ಅವನ್ ಸತ್ ಮೇಲೆ ಕೃಷ್ಣ ಅವನು ಆಕ್ಚುಲಿ ಅದಾದ್ಮೇಲೆ ಏನಾಗುತ್ತೆ, ಜಿಂಕೆ ದೊಡ್ಡದಾದ್ಮೇಲೆ ಜಿಂಕೆ ಕಾಡಿಗೆ ಹೋಗ್ಬೇಕು, ಅದು ಇರಲ್ಲ. ಆಯ್ತಾ, ಈ ತರ ಇದ್ರಲ್ಲಿ ಇರಲ್ಲ, ಆಶ್ರಮದಲ್ಲಿ ಇರಲ್ಲ. ಸೊ ಅದು ಕಾಡಿಗೆ ಹೋಗುತ್ತೆ, ಕಾಡಿಗೆ ಓಡೋಗ್ಬಿಡುತ್ತೆ ಅದೇ. ಸೊ ಆ ಜಿಂಕೆ ಹೋಯ್ತಲ್ಲ ಅಂತ ಅವನು ಹಾಸಿಗೆ ಹಿಡಿತಾನೆ. ಆಯ್ತಾ, ಕೃಷ್ಣನ್ ಜಪ ಬಿಟ್ಟು ಜಿಂಕೆ ಜಪ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ, ಹಾಸಿಗೆ ಹಿಡಿತಾನೆ. ಅಯ್ಯೋ ಇವಾಗ ಹೇಗಿರುತ್ತೆ ಜಿಂಕೆಯಲ್ಲಿ, ಯಾವ್ದಾದ್ರು ಸಿಂಹ ಬಂದು ತಿಂದ್ಬಿಡುತ್ತೇನೋ, ಅದಕ್ಕೆ ಊಟ ಸಿಗ್ತಿದ್ಯೇನೋ, ಚೆನ್ನಾಗಿದೆಯೇನೋ ಇಲ್ವೇನೋ, ಆ ಥರ ಯೋಚನೆ ಮಾಡ್ತಾ 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 ಪ್ರಾಣ ಬಿಡ್ತಾನೆ. ಜಿಂಕೆ ಬಗ್ಗೆ ಯೋಚನೆ ಮಾಡಿ ಪ್ರಾಣ ಬಿಟ್ಟಿರೋ ಕಾರಣ ನೆಕ್ಸ್ಟ್ ಜನ್ಮದಲ್ಲಿ ಜಿಂಕೆ ಜನ್ಮ ಬರುತ್ತೆ. ಅಷ್ಟು ದೊಡ್ಡ ಭಕ್ತ. ಕ್ಯಾನ್ ಯು ಇಮ್ಯಾಜಿನ್? ಯಾರಿಗಾದ್ರೂ ಊಹೆ ಆದ್ರೂ ಮಾಡಕ್ಕಾಗತ್ತಾ? ಅಷ್ಟು ದೊಡ್ಡ ಭಕ್ತ
ವೇದ ಮಂತ್ರಗಳನ್ನ ಜಪಿಸೋನು, ಅಷ್ಟಾಂಗ ಯೋಗ ಮಾಡೋನು, ಆಯ್ತಾ. ಜಿಂಕೆಗೆ ತುಂಬಾ ಹತ್ರ ಆಗಿ ಸಾಯೋ ಕಾಲದಲ್ಲಿ ಅವನು ಜಿಂಕೆ ಬಗ್ಗೆ ಯೋಚನೆ ಮಾಡಿರೋ ಕಾರಣ ಅವನು ಜಿಂಕೆ ಹತ್ರ ಜಿಂಕೆ ಜನ್ಮ ಬರುತ್ತೆ ಅವನಿಗೆ ನೆಕ್ಸ್ಟ್ ಜನ್ಮದಲ್ಲಿ, ಆಯ್ತಾ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ಜೀವನದಲ್ಲೂ ಇದನ್ನೇ ಮಾಡ್ತಾ ಇದ್ದೀವಿ ದಿನ. ಕೃಷ್ಣನ್ ಕೊಡ್ಬೇಕಾಗಿರೋ ಪ್ರೀತಿನ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೋ, ನಮ್ಮ ಫ್ರೆಂಡ್ಸಿಗೋ, ನಮ್ಮ ಬಿಸ್ನೆಸ್ಸಿಗೋ, ನಮ್ಮ ದುಡ್ಡಿಗೋ, ಬೇರೆ ಏನಕ್ಕೂ ಹೋಗ್ತಾ ಇದೆ ನಮ್ಮ ಪ್ರೀತಿ. ಆದ ಕಾರಣ ನಾವು ಸಾಯೋವಾಗ ಕೃಷ್ಣನ್ ಬಿಟ್ಟು ಬೇರೆ ಏನರ ಬಗ್ಗೆನೋ ಯೋಚನೆ ಮಾಡ್ತೀವಿ. ಅದೇ ಭಾವದಲ್ಲಿ ಸಾಯೋ ಕಾರಣ ಅದೇ ಭಾವದ ಜನ್ಮ ಸಿಗುತ್ತೆ ನಮಗೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಇಲ್ಲಿ ಹೇಳ್ತಾನೆ ಕೃಷ್ಣ, ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧ ಚ ಮಯಿ ಅರ್ಪಿತ ಮನೋಬುದ್ಧಿರ್ ಮಾಂ ಏ ವೈಶ್ಯಸಿ ಅಸಂಶಯ. ಅನುವಾದ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆದುದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿದಿತ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ನಮ್ಗೆಲ್ಲರಿಗೂ ಅರ್ಥ ಆಯ್ತಲ್ಲ ಅವನೇನ್ ಹೇಳ್ತಿದ್ದಾನೆ ಕೃಷ್ಣ. ತಸ್ಮಾತ್ ಸರ್ವೇಷು ಕಾಲೇಶು, ಯಾವಾಗ್ಲೂ ಪ್ರತಿ ಕ್ಷಣ, ನಿದ್ದೆ ಮಾಡೋವಾಗ್ಲಾಗ್ಲಿ, ಪ್ರತಿ ಕ್ಷಣ, ಬದುಕಿರೋ ಪ್ರತಿ ಕ್ಷಣ ಮಾಂ ಅನುಸ್ಮರ ಯುದ್ಧಚ, ನನ್ನನ್ನ ಯೋಚನೆ ಮಾಡ್ತಾ ಇರ್ಬೇಕು, ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕು ಅಂತ ಕೃಷ್ಣ ಹೇಳ್ತಾನೆ. ನೀನ್ ಇವಾಗ ಯುದ್ಧ ಮಾಡ್ತಿದ್ಯಾ, ನನ್ನನ್ನು ಯೋಚನೆ ಮಾಡ್ತಾ ಯುದ್ಧ ಮಾಡು ಅಂತ ಹೇಳ್ತಾನೆ ಕೃಷ್ಣ ಅಲ್ವಾ. ಕೃಷ್ಣನನ್ನ ಸ್ಮರಿಸ್ತಾ ನಾವ್ ಎಲ್ಲಾ ಕೆಲ್ಸಗಳನ್ನೂ ಮಾಡ್ಬೇಕು. ಇಲ್ಲಿ ನಮ್ಗೆಲ್ಲರಿಗೂ ಒಂದ್ ಪ್ರಶ್ನೆ ಬರುತ್ತೆ, ಕೃಷ್ಣನ್ ಯುದ್ಧ ಅಂದ್ರೆ ಎಲ್ಲಾ ಕಡೆಯಿಂದನೂ ಬಾಣಗಳು ಬರ್ತಾ ಇರತ್ತೆ, ಹಿಂದ್ಗಡೆಯಿಂದ ಮುಂದ್ಗಡೆಯಿಂದ ಯಾರು ಯಾವಾಗ ಏನ್ ಮಾಡ್ತಾರ ಗೊತ್ತಿಲ್ಲ, ನಮಗ್ ಯಾವಾಗ ನಾವು ಸಾಯ್ತೀವೋ ಗೊತ್ತಿಲ್ಲ ಅಲ್ವಾ. ಅಂಥ ಒಂದು ಕ್ರಿಟಿಕಲ್ ಸಂದರ್ಭದಲ್ಲಿ ಕೃಷ್ಣ ಹೇಳ್ತಾನೆ, ಎಷ್ಟು ಸೀರಿಯಸ್ ಆಗಿರುತ್ತೆ ವಾತಾವರಣ, ಆದ್ರೆ ಕೃಷ್ಣ ಹೇಳ್ತಾನೆ ನೀನ್ ನನ್ ಬಗ್ಗೆ ಯೋಚನೆ ಮಾಡ್ತಾ ಯುದ್ಧ ಮಾಡು. ಕ್ಯಾನ್ ಯು ಇಮ್ಯಾಜಿನ್? ಅಂದ್ರೆ ಅಷ್ಟು ಮಹತ್ವ ಇದೆ. ಕೃಷ್ಣನ್ ಬಗ್ಗೆ ನಾವು ಯೋಚನೆ ಮಾಡಿ ಏನಾದ್ರೂ ಕೆಲಸ ಮಾಡಿದ್ರೆ ಆ ಕೆಲಸ ಕೃಷ್ಣ ಬಂದು ಕೆಲಸ ಮಾಡಿ ಕೊಡ್ತಾನೆ. ಸೊ ಅದು ಸಕ್ಸಸ್ ಆಗತ್ತೆ ಅಂತ ಕೃಷ್ಣ ಹೇಳ್ತಿರೋದಿಲ್ಲಿ, ಆಯ್ತಾ. ಪಾಂಡವರು ಯುದ್ಧ ಹೇಗ್ ಗೆದ್ರು? ಕೃಷ್ಣನ್ ಬಗ್ಗೆ ಯೋಚನೆ ಮಾಡ್ತಾ, ಕೃಷ್ಣ ಹೇಳಿದ್ ಕೇಳ್ತಾ ಅಲ್ವಾ. ಕೃಷ್ಣನ ನೇತೃತ್ವದಲ್ಲಿ ಆ ಯುದ್ಧ ನಡೆದಿರೋ ಕಾರಣ ಯುದ್ಧದಲ್ಲಿ ಗೆದ್ರು ಅವರು. ಇಲ್ಲ ಅಂದ್ರೆ ಗೆಲ್ಲಕ್ ಸಾಧ್ಯನೇ ಇಲ್ಲ ಅಲ್ವಾ. ದುರ್ಯೋಧನನ ಹತ್ರ ಎಷ್ಟೊಂದ್ ಸೈನ್ಯ ಇತ್ತು, ನಾರಾಯಣಿ ಸೇನೆ ಇತ್ತು, ಕೃಷ್ಣನ್ ಸೇನೆ ಇತ್ತು, ಆದ್ರೂ ಅವ್ರು ಸೋತ್ರು ಅಲ್ವಾ. ಸೊ ಇದೇ ಕಾರಣ ಕೃಷ್ಣ ಹೇಳ್ತಿರೋದು, ಎಷ್ಟು ಕಷ್ಟವಾಗಿರೋ ಕೆಲ್ಸ ಆಗಿರ್ಲಿ ಅದು ಅಲ್ವಾ, ಆದ್ರೆ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡ್ತಿರೋ ಕೆಲ್ಸನೇ ಆಗಿರ್ಲಿ, ಆದ್ರೆ ಯಾವಾಗ್ಲೂ ಕೃಷ್ಣನ್ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಕೃಷ್ಣ ಹೇಳ್ತಿದ್ದಾನೆ. ಇದರಿಂದ ನಮಗೆ ಉಪಯೋಗ, ಕೃಷ್ಣನ್ಗೆ ಏನೂ ಉಪಯೋಗ ಇಲ್ಲ. ನಾವು ಕೃಷ್ಣನ್ ಬಗ್ಗೆ ಯೋಚನೆ ಮಾಡಿದ್ರೆ ಅವನ್ಗೆ ಏನ್ ಸಿಗುತ್ತೆ? ಏನೂ ಸಿಗಲ್ಲ. ಇನ್ಫ್ಯಾಕ್ಟ್ ನಮಗ್ ಉಪಯೋಗ, ನಮಗೆ ಅವನ್ ಬಂದು ಕೆಲಸ ಸಕ್ಸಸ್ ಮಾಡಿ ಕೊಡ್ತಾನೆ, ಆಯ್ತಾ. ನೆಕ್ಸ್ಟ್ ಏನ್ ಹೇಳ್ತಾನೆ, ಮೈ ಅರ್ಪಿತ ಮನೋಬುದ್ಧರ್, ನಮ್ಮ ಬುದ್ಧಿ ಮತ್ತು ಮನಸ್ಸನ್ನ ಕೃಷ್ಣನ್ಗೆ ಅರ್ಪಿಸ್ಬಿಡ್ಬೇಕು, ಆಯ್ತಾ. ನಮ್ಗೆ ಸೆಪರೇಟ್ ಯೋಚನೆಗಳೇ ಬರಬಾರ್ದು, ಬೇರೆ ಯಾವ ಯೋಚನೆಗಳು. ಬುದ್ಧಿ ಮತ್ತು ಮನಸ್ಸು, ಯೋಚನೆ ಬರೋ ಮನಸ್ಸೇನಿದೆ ಅದನ್ನ ನಾವು ಕೃಷ್ಣನ್ ಪಾದಕ್ಕೆ ಅರ್ಪಿಸಿದಾಗ ನಾವು ಕೃಷ್ಣನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಹೋಗ್ತೀವಿ ಅಲ್ವಾ. ಅವಾಗ ಏನಾಗತ್ತೆ, ಮಾಮೇ ವೈಶ್ಯಸಿ ಅಸಂಶಯ, ಅಲ್ಲಿ ನಿಶ್ಚಯ ನಿಸ್ಸಂಶಯವಾಗಿ ಕೃಷ್ಣನನ್ನ ನಾವು ಹೊಂದುತ್ತೀವಿ ಅಂತ ಕೃಷ್ಣ ಹೇಳ್ತಿದ್ದಾನೆ ಅಲ್ವಾ. ಸೊ ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಇದಕ್ಕೆ ಯಾರಾದ್ರೂ ಉತ್ತರ ಗೊತ್ತಿದ್ಯಾ? ಅಜಾಮಿಳ ಕತೆ ಏನು? ಅಜಾಮಿಳನ ಕತೆ ಯಾರಿಗಾದ್ರೂ ಗೊತ್ತಿದೆಯಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಹರೇ ಕೃಷ್ಣ ಮಾತಾಜಿ. ಅಜಾಮಿಳನ ಕತೆ ಗೊತ್ತಿದೆಯಾ? ಹರೇ ಕೃಷ್ಣ ಮಾತಾಜಿ, ಗೊತ್ತಾ ಹೇಳ್ದ? ಹೇಳಿ ಮಾತಾಜಿ. ಹರೇ ಕೃಷ್ಣ. ಅಜಾಮಿಳ ಒಬ್ಬ ಬ್ರಾಹ್ಮಣ ಆಗಿರ್ತಾನೆ. ಅವನು ತುಂಬಾ ಭಗವಂತನ ಬಗ್ಗೆ ತುಂಬಾ ಇದಾಗಿರ್ತಾನೆ ಯಾವಾಗ್ಲೂನು. ಆಮೇಲೆ ಒಂದ್ ದಿವಸ ಏನ್ ಮಾಡ್ತಾನೆ, ಎಲ್ಲೋ ಒಂದ್ ಕಡೆ ಇದು ತರಕ್ ಹೋದಾಗ ಒಬ್ಬ ವೇಶ್ಯೆಯನ್ನ ನೋಡ್ಬಿಟ್ಟು ಆ ಕಡೆ ಮೋಹಿತನಾಗ್ಬಿಡ್ತಾನೆ. ಆ ಕಡೆ ಗಮನ ಹೋದಾಗ ಅವನಿಗೆ ಈ ಕೃಷ್ಣಂದು ಇದನ್ನ ಬಿಟ್ಬಿಟ್ಟು ಆ ವೇಶ್ಯೆ ಕಡೆನೆ ಗಮನ ಜಾಸ್ತಿ ಆಗ್ಬಿಟ್ಟು, ಅವಾಗ ಆ ಕಡೆ ಎಲ್ಲ ಬಿಟ್ಬಿಟ್ಟು ಏನೋ ಒಂದು ಕೆಟ್ಟ ಇದಕ್ಕೆ ಅವನು ಹೋಗ್ಬಿಡ್ತಾನೆ. ಆವಾಗ ಏನ್ ಮಾಡ್ತಾನೆ, ಅವನಿಗೆ ತುಂಬಾ ಜನ ಮಕ್ಳಿರ್ತಾರಲ್ವಾ, ಆ ವೇಶ್ಯೆಯಿಂದನೂ ಒಂದು ಮಗು ಆಗುತ್ತೆ ವಯಸ್ಸಾದ್ಮೇಲೆ. ಆಗ ಅವನು ಅದಕ್ಕೆ ಒಂದು ನಾರಾಯಣ ಅಂತ ಒಂದು ಹೆಸರಿಟ್ಟಿರ್ತಾನೆ. ಅವಾಗ ಅವನು ಏನ್ ಮಾಡ್ತಾನೆ, ಲಾಸ್ಟ್ ಗೆ ಅವನು ಯಾವಾಗ್ಲೂ ಯಾವ್ದಂದಕ್ಕೂ ನಾರಾಯಣ, ನೀರ್ ತಗೊಂಬ, ನಾರಾಯಣ ನನ್ಗೆ ಇದ್ ಕೊಡು, ನಂಗೆ ಏನಾದ್ರು ಒಂದ್ ಮಾಡ್ಬೇಕು ಅಂದ್ರೆ ನಾರಾಯಣನ್ನೇ ಕರಿತಾ ಇರ್ತಾನೆ.
ಅವಾಗ ಒಂದ್ಸತಿ ಅವನಿಗೆ ಕಡೆ ಇದು ಬಂದಾಗ ಅವಾಗ ಏನಾಗುತ್ತೆ, ಅವಾಗ ಯಮದೂತರು ಬಂದು ಇದ್ ಮಾಡಿದಾಗ ಅವನಿಗೆ ಭಯ ಆದಾಗ ನಾರಾಯಣ ಅಂತ ಕೂಕ್ಕೊಂತಾನೆ. ಅವಾಗ ವಿಷ್ಣು ದೂತರು ಬಂದು ಅವಾಗ ಅವನ್ಗೆ ಆ ಒಂದು ಇದನ್ನ ಮೋಕ್ಷ ಕೊಡ್ತಾರೆ. ಅಂದ್ರೆ ನಾರಾಯಣ ಅನ್ನೋ ಒಂದು ನಾಮ ಸ್ಮರಣೆ ಆ ಒಂದು ಭಗವಂತನ ಇದಕ್ಕೆ ಕರ್ಕೊಂಡು ಹೋಗಕ್ಕೆ ಸಹಾಯ ಆಗುತ್ತೆ. ಅಲ್ಲ ಹರಿಬೋಲ್. ಮತ್ತೆ ತಪ್ಪಿದ್ರೆ ಕ್ಷಮ. ಹಾ, ವೆರಿ ನೈಸ್ ಮಾತಾಜಿ, ಹರಿ ಬೋಲ್, ಥ್ಯಾಂಕ್ ಯು ಸೋ ಮಚ್. ಸೊ ಏನಿದೆ ಅಂದ್ರೆ ಮಾತಾಜಿ ಹೇಳ್ದ ಹಾಗೆ ಇಲ್ಲಿ ಒಂದು ಅಜಾಮಿಲ ಇದಾನಲ್ಲ, ಅಜಾಮಿಲ ಒಂದು ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿರ್ತಾನೆ. ಭಕ್ತಿ ಮಾರ್ಗದಲ್ಲಿ ಅವ್ರ ಅಪ್ಪ ಅಮ್ಮ ಅವನಿಗೆ ಟ್ರೈನ್ ಮಾಡಿರ್ತಾರೆ, ಮದುವೆ ಆಗಿರ್ತಾನೆ. ಚಿಕ್ಕ ವಯಸ್ಸಿಂದ ಭಕ್ತಿ ಮಾಡ್ತಾ ಬಂದಿರ್ತಾನೆ, ಕೃಷ್ಣನ್ ಪೂಜೆ ಮಾಡ್ತಾ ಬಂದಿರ್ತಾನೆ. ಒಂದಿನ ಏನಾಗತ್ತೆ, ಮದುವೆ ಆಗಿರುತ್ತೆ ಅವನಿಗೆ. ಅದುವೆ ಇದು ಇದು ಕಾಡಿಗೆ ಹೋಗಿ ಏನೋ ಹೂ ತರಬೇಕು ಅಂತ ಹೇಳಿರ್ತಾರೆ ಅವರಪ್ಪ. ಸೊ ಅವ್ನು ಹೋಗಿರ್ತಾನೆ. ಅಲ್ಲಿ ಮಾತಾಜಿ ಹೇಳ್ದ ಹಾಗೆ ಒಂದು ಪುರುಷ ಮತ್ತೆ ಸ್ತ್ರೀ ಆಯ್ತಾ, ಅವರಿಬ್ರು ಇರೋದನ್ನ ನೋಡಿರ್ತಾನೆ. ಆ ಸ್ತ್ರೀ ಯಾರು ಅಂದ್ರೆ ವೇಶ್ಯೆ, ಆಯ್ತಾ. ಸೊ ಅವನು ನಗ್ತಾ ಇರ್ತಾರೆ ಒಂದು ಮರದ ಹಿಂದೆ ನಿಂತ್ಕೊಂಡು, ಇನ್ನೇನೇನೋ ಶಬ್ದಗಳು ಕೇಳಿಸ್ತಾ ಇರುತ್ತೆ ಅವನಿಗೆ. ಸೊ ಯಾರಿದು ಏನಿದು ನೋಡಕ್ ಕುತೂಹಲ ಅಜಾಮಿಳನಿಗೆ, ಅಥವಾ ಅದಕ್ಕೆ ಅವನು ಹೂ ತಗೊಳ್ಳೋದನ್ನ ಬಿಟ್ಟು ಏನು ಒಂದು ಸರ್ತಿ ನೋಡೋಣಂತೆ ಏನಿದು ಅಂತ, ಆಮೇಲೆ ನಾನು ಹೂ ತಗೊಂಡು ವಾಪಸ್ ಮನೆಗೆ ಹೋಗ್ತೀನಿ, ಪೂಜೆ ಮಾಡ್ತೀನಿ ಅಂತ ಅನ್ಕೋತಾನೆ. ಆದ್ರೆ ಮಾಯೆ ಎಷ್ಟು ಸ್ಟ್ರಾಂಗ್ ಅಂದ್ರೆ ಒಂದು ಕ್ಷಣ ಸಾಕು ಮಾಯೆ ನಮ್ಮ ಇಡೀ ಜೀವನನ ಆವರಿಸ್ಬಿಡ್ತಾಳೆ, ಆಯ್ತಾ. ಇಡೀ ಜೀವಿತ ಕಾಲನ ಆವರಿಸ್ಬಿಡ್ತಾಳೆ ಅಲ್ವಾ. ಸೊ ಇವಾಗ ಏನಾಯ್ತು, ಅವನು ನೋಡ್ದ, ಸ್ವಲ್ಪ ನೋಡೋಣ ಅಂತ ನೋಡ್ತಾನೆ, ಇಣಕ್ ನೋಡ್ತಾನೆ. ಅಲ್ಲಿ ವೇಶ್ಯನ್ ನೋಡ್ತಿರ್ತಾನೆ, ಆ ಹುಡುಗನ್ ನೋಡ್ತಾನೆ. ಸೊ ಅವನು ಮೋಹಿತ ಹೊಗ್ಗೊಳ್ತಾನೆ, ಆ ಮಾತಾಜಿ ಹೇಳ್ದಾಗೆ. ಆ ವೇಶ್ಯೆ ತುಂಬಾ ಪ್ರೀತಿಸಕ್ ಸ್ಟಾರ್ಟ್ ಮಾಡ್ತಾನೆ ಆ ವೇಶ್ಯನ. ಅವ್ನು ಯಾಕೆ ಅಲ್ಲಿಗೆ ಬಂದಿರೋದು ಅನ್ನೋದು ಕೂಡ ಮರ್ತೋಗುತ್ತೆ. ಆಮೇಲೆ ಮನೆಯಲ್ಲಿ ಹೆಂಡತಿ ಇರ್ತಾಳೆ, ಹೆಂಡತಿನ ಮನೆಯಿಂದ ಆಚೆ ಹಾಕಿ ಈ ವೇಶ್ಯನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ, ಮನೆಯಲ್ಲಿ ಇಟ್ಕೋತಾನೆ. ಆಮೇಲೆ ಎಷ್ಟು ಜನ ಮಕ್ಕಳಾಗ್ತಾರೆ ಅವನಿಗೆ ಅಂದ್ರೆ ತುಂಬಾ ಜನ ಮಕ್ಕಳಾಗ್ತಾರೆ. ಆವಾಗ ಏನಾಗುತ್ತೆ, ಅವನು ಬ್ರಾಹ್ಮಣ ಕೆಲಸದಲ್ಲಿ ದುಡ್ಡು ಆಕ್ಚುಲಿ ಸ್ವಲ್ಪ ಕಡಿಮೆ ಅಲ್ಲ, ಯಾಕಂದ್ರೆ ಅವ್ರು ದಕ್ಷಿಣೆ ಮೇಲೆ ಬದುಕ್ತಿರ್ತಾರೆ. ಸೊ ಇವನು ಅಷ್ಟು ಜನನ ಮಕ್ಳನ್ನ ನೋಡ್ಕೊಳಕ್ ಏನ್ ಮಾಡ್ತಾನೆ, ದರೋಡೆ ಮಾಡೋದಾಗಿರ್ಲಿ, ಸಾಯಿಸೋದಾಗಿರ್ಲಿ ಅಲ್ವಾ, ಕಳ್ತನ ಮಾಡೋದಾಗಿರ್ಲಿ, ಈ ತರ ಎಲ್ಲ ಮಾಡ್ತಾ ಇರ್ತಾನೆ. ದುಡ್ಡು ಜಾಸ್ತಿ ತಗೊಂಡ್ ಬರ್ಬೇಕು, ಮನೇಲಿ ಮಕ್ಳನ್ನ ನೋಡ್ಕೋಬೇಕು, ಆ ವೇಶ್ಯೆ ಹೆಂಡ್ತಿನ ನೋಡ್ಕೋಬೇಕು ಅಂತ ಅಲ್ವಾ. ಸೊ ಅಸಲಿ ಹೆಂಡ್ತಿನ ಆಚೆ ಹಾಕ್ಬಿಟ್ಟಿರ್ತಾನೆ ಮನೆಯಿಂದ, ಅಪ್ಪ ಅಮ್ಮ ಕೂಡ ಆಚೆ ಹಾಕ್ಬಿಟ್ಟಿರ್ತಾನೆ. ಸೊ ಮನೇಲಿ ಬರೀ ಇವನು, ವೇಶ್ಯೆ ಮತ್ತೆ ಸಿಕ್ಕಾಪಟ್ಟೆ ಮಕ್ಳಿರ್ತಾರೆ, ಆಯ್ತಾ. ಅವನು ಮುದುಕ ಆಗಿರ್ತಾನೆ, ಮುದುಕ ಆಗೋವಾಗ್ಲೂ ಒಂದು ಮಗು ಆಗತ್ತೆ ಅವನಿಗೆ, ಮುದುಕ ಆಗಿರೋವಾಗ್ಲೂ. ಅದು ಲಾಸ್ಟ್ ಮಗು ನಾರಾಯಣ ಅಂತ, ಅದು ಚಿಕ್ಕದಿರುತ್ತೆ. ಇವನು ಮುದಿ ವಯಸ್ಸಾಗಿರೋದ್ರಿಂದ ಇವನು ಯಾವಾಗ್ಲೋ ಸಾಯೋ ತರ ಇರ್ತಾನೆ. ಅದಕ್ಕೆ ಅವ್ನು ಯಾವಾಗ್ಲೂ ಆ ಚಿಕ್ಕ ಮಗುನ ಜಾಸ್ತಿ ಹಚ್ಕೊಂಡಿರ್ತಾನೆ, ಯಾಕಂದ್ರೆ ಚಿಕ್ಕ ಮಗುಗ್ ಜಾಸ್ತಿ ಪ್ರೀತಿ ಮನೆಯಲ್ಲಿ. ಸೊ ನಾರಾಯಣ, ಅದಕ್ಕೆ ನಾರಾಯಣ ಅಂತ ಹೆಸರಿಡ್ತಾನೆ. ನಾರಾಯಣ 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 ಅಂತ ಯಾವಾಗ್ಲೂ ಕರಿತಾ ಇರ್ತಾನೆ, ಏನ್ ಬೇಕಿದ್ರು ನಾರಾಯಣ ಅಲ್ವಾ. ಸೊ ಸಾಯೋವಾಗ ಕೂಡ ಅವನು ಅಷ್ಟು ಪ್ರೀತಿ ಮಾಡ್ತಾ ಇರೋದ್ರಿಂದ ಆ ಚಿಕ್ಕ ಮಗುನ, ಅವನು ಸಾಯೋವಾಗ ಕೂಡ ನಾರಾಯಣ ಅಂತ ಒಂದೇ ಸರ್ತಿ ಹೇಳ್ತಾನೆ. ಸಾಯೋವಾಗ ನಾರಾಯಣ ಅಂತ ಒಂದೇ ಸರ್ತಿ ಹೇಳ್ತಾನೆ, ಸಾಯ್ತಾನೆ. ಅವಾಗ ವಿಷ್ಣುದೂತರು ಬರ್ತಾರೆ, ಯಮದೂತರು ಬರ್ತಾರೆ, ಇಲ್ಲಿ ನೀವು ನೋಡ್ತಿರ್ಬೋದು. ಇವಾಗ ಏನಾಗುತ್ತೆ, ವಿಷ್ಣುದೂತರು ಬಂದ ತಕ್ಷಣ ಯಮದೂತರಿಗೆ ಹೇಳ್ತಾನೆ ವಿಷ್ಣುದೂತರು, ಇವನ್ನ ನೀವು ಕರ್ಕೊಂಡು ಹೋಗಕ್ಕಾಗಲ್ಲ, ಇವನು ನಾರಾಯಣ ಅಂತ ಜಪಿಸಿದಾನೆ ಅವನು ಅಂತಕಾಲದಲ್ಲಿ ಸಾಯೋವಾಗ. ಸೊ ಇವನೇನಿದ್ರು ವಿಷ್ಣು ಲೋಕಕ್ಕೆ ಬರಬೇಕು, ವೈಕುಂಠಕ್ಕೆ ಬರಬೇಕು, ನೀವು ಇವನ್ನ ಕರ್ಕೊಂಡು ಹೋಗಕ್ಕಾಗಲ್ಲ, ನೀವು ಹೊರಡಿ ಅಂತ ಹೇಳಿ ವಾರ್ನ್ ಮಾಡಿ ಕಳಿಸ್ಬಿಡ್ತಾರೆ ಯಮದೂತರಿಗೆ. ಸೊ ಈ ಕಾರಣ ಅಂದ್ರೆ ನಾವಿಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಒಂದೇ ಸರ್ತಿ ಅವನು ಕೃಷ್ಣನ್ ಹೆಸರು ಹೇಳ್ದ, ಅದು ಕೂಡ ಕೃಷ್ಣ ಅಂತ ಅವನ್ ಕರೀಲಿಲ್ಲ, ಕೃಷ್ಣನ್ ಹೆಸರು ಅಂತ ಅವನ್ ಕರೀಲಿಲ್ಲ. ನಾರಾಯಣ ಅಂದ್ರೆ ಅವನ್ ಮಗನ ಹೆಸರು ಅಂತ ಕರ್ದ, ದೇವರ ಹೆಸರು ಅಂತ ಅವನ್ ಕರೀಲಿಲ್ಲ. ಆದ್ರೂ ಅದಕ್ಕಿರೋ ಪವರ್ ಎಲ್ಲಿಗೂ ಹೋಗಲ್ಲ ಅಲ್ವಾ. ಭಗವಂತನ ಪವಿತ್ರ ನಾಮಕ್ಕಿರೋ ಪವರ್, ನೀವು ಭಗವಂತ ಅಂತ ಕರೆದ್ರು, ನಿನ್ನ ಫ್ರೆಂಡ್ ಅಂತ ಕರೆದ್ರು, ಮನುಷ್ಯ ಅಂತ ಕರೆದ್ರು, ಆ ಪವರ್ ಎಲ್ಲಿಗೂ ಹೋಗಲ್ಲ, ಆ ಪವರ್ ಚೂರು ಕಡಿಮೆ ಆಗಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ. ಸೊ ಅದಕ್ಕೆ ಮನೇಲಿರೋರ್ನೆಲ್ಲ, ನನಗೊಂದು ಡಿವೋಟಿ ಗೊತ್ತಿದ್ದಾರೆ, ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಅವ್ರ ಮನೇಲಿ 2 ನಾಯಿ ಇದೆ, 2 ನಾಯಿ ಸಾಕಿದ್ದಾರೆ. 2 ನಾಯಿಗೂ ಅವರು ಕೃಷ್ಣನ್ ಹೆಸರು ಬರೋ ತರ ಇಟ್ಟಿದ್ದಾರೆ, ಕೃಷ್ಣನ್ ಹೆಸರು ಬರೋ ತರ, ಆಯ್ತಾ, ಕೃಷ್ಣನ್ ಹೆಸರೇ ಇಟ್ಟಿದ್ದಾರೆ. ಮತ್ತೆ ಆ 2 ನಾಯಿಗೂ ದಿನಾ ಪ್ರಸಾದ ಕೊಡ್ತಾರೆ ಅಲ್ವಾ, ಪ್ರಸಾದ ಕೊಡ್ತಾರೆ. ಇವ್ರೇನಾದ್ರೂ ಸಂಕೀರ್ತನ್ ಮನೇಲಿ ಜಪ ಆಮೇಲೆ ಹರಿನಾಮ ಕೀರ್ತನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಆ ನಾಯಿ ಬಂದು ಡಾನ್ಸ್ ಮಾಡುತ್ತೆ, ಆ ನಾಯಿ ಮ್ಯಾಟ್ ಹಾಕುತ್ತೆ ಇವ್ರ ಕೂರಕ್ಕೆ ಅಲ್ವಾ, ಚಾಪೆ ಹಾಸುತ್ತೆ. ನೋಡಿ, ನೀವು ಯೋಚನೆ ಮಾಡಿ ಆ ನಾಯಿಗಳನ್ನ ಹೇಗ್ ಟ್ರೈನ್ ಮಾಡಿದಾರೆ ಅಂತ. ಸೊ ಇವಾಗ ನಾಯಿ ಸತ್ರೆ
ಡೈರೆಕ್ಟ್ ನೆಕ್ಸ್ಟ್ ಜನ್ಮದಲ್ಲಿ ವೈಷ್ಣವ ಜನ್ಮ ಬರುತ್ತೆ, ಅಂದ್ರೆ ಭಕ್ತನ ಜನ್ಮ ಬರುತ್ತೆ ಆ 2 ನಾಯಿಗಳಿಗೂ. ಆ ನಾಯಿ ನಾಯಿಗೂ ಅದೃಷ್ಟ ಬೇಕು ಈ ತರ ಆಗ್ಬೇಕು ಅಂದ್ರೆ. ಕೆಲವೊಬ್ರು ಮನುಷ್ಯರು ಮಕ್ಳಿಗೆ ಜನ್ಮ ಕೊಡ್ತಾರೆ ಮನೆಯಲ್ಲಿ, ಆದ್ರೆ ಒಂಚೂರು ಕೃಷ್ಣನ್ ಬಗ್ಗೆ ಹೇಳ್ಕೊಡಲ್ಲ, ದೇವ್ರ ಬಗ್ಗೆ ಹೇಳ್ಕೊಡಲ್ಲ. ಮಾಡರ್ನ್ ಸೊಸೈಟಿ ಆ ಮಕ್ಳೇ ಏನಾದ್ರೂ ಬಾಯಿ ಬಿಟ್ಟು ದೇವಸ್ಥಾನ ಅಂತ ಕೇಳಿದ್ರೆ ಕೂಡ ಏನ್ ಹೇಳ್ತಾರೆ ಅಪ್ಪ ಅಮ್ಮ, ಈ ದೇವಸ್ಥಾನಕ್ಕೆಲ್ಲ ಹೋಗ್ಬಾರ್ದು, ಏನ್ ದೇವ್ರು ಅಂತ್ಯ, ಬಾ ನಾವು ರೆಸಾರ್ಟಿಗೆ ಹೋಗೋಣ ಅಲ್ವಾ, ಮೂವಿ ಥಿಯೇಟರಿಗೆ ಹೋಗೋಣ, ಈ ತರ ಅಬ್ರಾಡ್ ಟ್ರಿಪ್ ಹೋಗೋಣ ಅಲ್ವಾ, ಈ ತರ ಹೇಳಿ ಹೇಳಿ ಆ ನಾಯಿಗಿಂತ ಕೀಳು ಜನ್ಮ ಅದು ಮನುಷ್ಯನ ಜನ್ಮ ಸಿಕ್ರುನು ಕೃಷ್ಣ ಅಂತ ಒಂದ್ಸರಿ ಬಾಯಿಂದ ಅನ್ಲಿಲ್ಲ ಅಲ್ವಾ. ಇನ್ನೇನು ಅಲ್ವಾ, ನಾಲಿಗೆ ಇದ್ದಾಗ ನರ ಜನ್ಮ ಬಂದಾಗ ಕೃಷ್ಣ ಎನ್ನಿರು ಅಂತ ಹೇಳ್ತಾರೆ, ದಾಸರ ಪದದಲ್ಲಿ ಬರುತ್ತೆ ಅಲ್ವಾ. ಸೊ ಇಲ್ಲ ಅಂದ್ರೆ ನಾಯಿ ಜನ್ಮಕ್ಕಿಂತ ಕೀಳಾಗ್ಬಿಡುತ್ತೆ ನಮ್ ಜನ್ಮ ಪಡೆದು ಉಪಯೋಗ ಇಲ್ಲ ಅಲ್ವಾ. ಸೊ ಇವಾಗ ಏನಾಗತ್ತೆ, ನಾರಾಯಣ ಅಂತ ಅವ್ನ್ ಕರೆದಾಗ ವಿಷ್ಣು ದೂತರು ಏನ್ ಮಾಡ್ತಾರೆ ಅವನಿಗೆ, ಇವರು ಯಮದೂತರನ್ನ ವಾಪಸ್ ಕಳಿಸಿ ವಿಷ್ಣುದೂತರು ಹೇಳ್ತಾರೆ ಅಜಾಮಿಳನ ಆತ್ಮನಿಗೆ, ನಿನಗೀಗ ವಾಪಸ್ ನಾನು ದೇಹ ಕೊಡ್ತೀನಿ, ನೀನು ವಾಪಸ್ ಹೋಗಿ ಭಕ್ತಿ ಸೇವೆ ಮಾಡಬೇಕು. ಯಾಕಂದ್ರೆ ಅವನು ಕೃಷ್ಣ ಅಂತ ಕರೀಲಿಲ್ಲ, ನಾರಾಯಣನ ಅವನ ಮಗ ಅಂತ ಕರ್ದ. ಆದ ಕಾರಣದಿಂದ ಅವನು ಇನ್ನಷ್ಟು ಭಕ್ತಿ ಸೇವೆ ಮಾಡಬೇಕಿತ್ತು, ಪಾಪಗಳನ್ನ ಕಳ್ಕೋಬೇಕಿತ್ತು, ವೇಶ್ಯ ಜೊತೆ ಇರೋ ಪಾಪ ಎಲ್ಲಾನು. ಸೊ ಅವನೇನ್ ಮಾಡ್ತಾನೆ, ವಿಷ್ಣುದೂತರು ನಿನಗೆ ವಾಪಸ್ ನಾನು ದೇಹ ಕೊಡ್ತೀನಿ, ನೀನ್ ಹೋಗಿ ತಪಸ್ ಮಾಡಿ ನೀನ್ ಎಲ್ಲಾ ಪಾಪಗಳನ್ನ ಕಳ್ಕೊಂಡು ಸಿದ್ಧನಾಗಿ ನಿಂತಿರು, ನಿನ್ಗೋಸ್ಕರ ವೈಕುಂಠ ವಿಮಾನ ಬರುತ್ತೆ, ನೀನ್ ವಾಪಸ್ ವೈಕುಂಠಕ್ಕೆ ಹೋಗ್ತೀಯ ಅಂತ ಹೇಳ್ತಾನೆ. ಸೊ ಅಲ್ಲಿ ಅದ್ರದ್ದು ಸೀನ್ ಇದು. ಅವನು ಫುಲ್ ಎಲ್ಲಾ ಪಾಪ ಕಳ್ಕೊಂಡು ಹರಿದ್ವಾರಕ್ಕೆ ಹೋಗಿ ತಪಸ್ ಮಾಡಿ ಪಾಪ ಕಳ್ಕೊತಾನೆ, ಆಮೇಲೆ ವೈಕುಂಠ ವಿಮಾನ ಬರುತ್ತೆ, ಅವನ್ ವಾಪಸ್ ವೈಕುಂಠಕ್ಕೆ ಹೋಗ್ತಾನೆ. ಅರ್ಥ ಆಯ್ತಲ್ಲ. ಸೊ ಇದು ಈ ತುಂಬಾ ಇಂಪಾರ್ಟೆಂಟ್ ನಾವೇನ್ ಮಾಡೋದು. ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪ್ರಾರ್ಥಾನ್ ಚಿಂತಯಾನ್. ಅನುವಾದ. ಹರಕೃಷ್ಣ ಮಾತಾಜಿ. ಅನುವಾದ. ಪ್ರಾರ್ಥನೆ. ದೇವೋತ್ತಮ ಪರಮ ಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಧನ್ಯವಾದಗಳು ಮಾತಾಜಿ. ಹರಿ ಬೋಲ್. ಸೊ ನೋಡಿ ಏನ್ ಹೇಳ್ತಾ ಇದ್ದಾನಿಲ್ಲಿ, ನಿಶ್ಚಲವಾಗಿ ಕೃಷ್ಣನ ಹತ್ರನೇ ಮನಸ್ಸನ್ನ ಇಡ್ಬೇಕು, ಬೇರೆ ಕಡೆ ಚಲಿಸ್ದಂತೆ ಅಲ್ವಾ. ಅಂದ್ರೆ ದೃಢವಾಗಿ ಕೃಷ್ಣನ ಮೇಲೆ ನಂಬಿಕೆ ಇಡಬೇಕು. ಒಂದು ಮಗು ಅಲ್ಲ, ಒಂದು ಅಮ್ಮ ಮಗುವಿನ ಬಗ್ಗೆ ಹೇಗೆ ಯೋಚನೆ ಮಾಡ್ತಾಳೆ ಅಲ್ವಾ. ಆ ಮಗು ಸ್ವಲ್ಪ ಚಿಕ್ಕದು, ಸ್ಕೂಲಿಗೆ ಹೋದ್ರೆ ಆ ಮಗು ರೂಮ್ಗೆ ಹೋಗಿ, ಓ ನನ್ ಮಗು ಇಲ್ಲಿದ್ದಿದ್ರೆ ಕುತ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇತ್ತು ಅಲ್ವಾ. ಆಮೇಲೆ ಹಾಲಿಗೆ ಹೋದ್ರೆ, ಓ ನನ್ ಮಗು ಇಲ್ಲಿದ್ದಿದ್ರೆ ನಾನು ಇವಾಗ ಅವನ್ಗೆ ಊಟ ಕೊಡ್ತಾ ಇದ್ದೆ ಅಲ್ವಾ. ಓ ಮಗು ಬಟ್ಟೆ ನೋಡಿ, ಓ ನನ್ ಮಗು ಬಟ್ಟೆ ಇದು, ನನ್ ಮಗುನೇ ನೆನಪಾಗ್ತಾ ಇದೆ. ಸ್ಕೂಲಲ್ಲಿ ಏನ್ ಮಾಡ್ತಾ ಇದೆಯೋ ಏನೋ, ಯಾವ ಸ್ಕೂಲ್ ಯಾವ ಸಬ್ಜೆಕ್ಟ್ ಹೇಳ್ಕೊಡ್ತಿದಾರೋ ಏನೋ ಟೀಚರ್ ಇವಾಗ ಅಲ್ವಾ. ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಊಟ ಮಾಡ್ತಾ ಇದೆಯೋ ಇಲ್ವೋ ಅಲ್ವಾ. ಈ ತರನೇ ಯೋಚನೆ ಮಾಡ್ತಾ ಇರ್ತಾಳೆ ಇಡೀ ದಿನ. ಬೆಳಗ್ಗೆ ಸ್ಕೂಲಿಗೆ ಕಳಿಸ್ತಾಳೆ ಅಮ್ಮ, ವಾಪಸ್ ಆ ಮಗು ಮನೆಗ್ ಬರೋವರೆಗೂ ಒಂಚೂರು ಬೇರೆದ್ರ ಬಗ್ಗೆ ಯೋಚನೆ ಮಾಡಲ್ಲ, ಬರೀ ಮಗು 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 ಅಂತ ಮಗು ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳಲ್ಲ. ಅಂದ್ರೆ ತಾಯಿ ಮಗುವಿನ ಪ್ರೀತಿ ಅಷ್ಟು ಪವಿತ್ರವಾಗಿರೋದು ಅಲ್ವಾ. ಸೊ ಆ ರೀತಿ ನಾವು ಕೃಷ್ಣನ್ ಬಗ್ಗೆ ಯೋಚನೆ ಮಾಡ್ಬೇಕು ಅಲ್ವಾ. ಒಂದು ಸಂಬಂಧ ಕಲ್ಪಿಸ್ಕೋಬೇಕು, ನನ್ಗೆ ಮತ್ತೆ ನನ್ನ ಕೃಷ್ಣನ ಮಧ್ಯೆ ಒಂದು ಸಂಬಂಧ ಇದೆ ಅಂತ ನಾವು ಅನ್ಕೋಬೇಕು ಅಲ್ವಾ. ಏನ್ ಆ ಸಂಬಂಧ, ಅದು ನಿಮಗ್ ಬಿಟ್ಟಿದ್ದು. ಮಗು ಅಂತ ಅನ್ಕೋತಾರೆ ಕೆಲವರು ಫ್ರೆಂಡ್ ಅಂತ ಅನ್ಕೋತಾರೆ, ಕೆಲವರು ಅಣ್ಣ ಅಂತ ಅನ್ಕೋತಾರೆ, ಕೆಲವರು ತಮ್ಮ ಅಂತ ಅನ್ಕೋತಾರೆ, ಅದು ನಿಮಗ್ ಬಿಟ್ಟಿದ್ದು. ಆದ್ರೆ ಸಂಬಂಧ ಕಲ್ಪಿಸ್ಕೊಂಡು ಕೃಷ್ಣನ್ ಬಗ್ಗೆ ಇಡೀ ದಿನ ಯೋಚನೆ ಮಾಡ್ತಾ ಹೋಗ್ಬೇಕು. ಇದೇ ಅಭ್ಯಾಸ ಅಂತ ಕೃಷ್ಣ ಹೇಳ್ತಿರೋದು. ಅಭ್ಯಾಸ ಯೋಗ ಯುಕ್ತೇನ, ಅಭ್ಯಾಸ ಮಾಡೋದ್ರಿಂದ ಇದು ಸಾಧ್ಯ ಆಗತ್ತೆ, ಇಲ್ಲ ಅಂದ್ರೆ ಸಾಧ್ಯ ಆಗಲ್ಲ. ಅಭ್ಯಾಸ ಮಾಡೋದು ಹೇಗ್ ಸಾಧ್ಯ ಆಗುತ್ತೆ, ನಾವು ಹರಿನಾಮ ಜಪ ಮಾಡಿದಾಗ ಕೃಷ್ಣನ್ ಬಗ್ಗೆ ಯೋಚನೆ ಮಾಡೋ ಅಭ್ಯಾಸ ನಮ್ಗೆ ಆಗತ್ತೆ, ಇಲ್ಲ ಅಂದ್ರೆ ಅಭ್ಯಾಸ ಆಗೋದಿಲ್ಲ. ಓಕೆ, ಯಾವ ರೀತಿಯಲ್ಲಿ ಭಗವಂತನನ್ನು ಸ್ಮರಿಸಬೇಕು ಇಲ್ಲಿ ನಾವು ಕಲಿಯೋಣಂತೆ, ಯಾವ ರೀತಿ ಭಗವಂತನನ್ನ ನಾವು ಸ್ಮರಿಸಬೇಕು ಅಂತ ಇಲ್ಲಿ ಹೇಳ್ದಾಗೆ, ಕವಿಂ ಪೂರ್ಣಂ ಅನುಶಾಸಿತಾರಂ ಅಣಿಯಾಂಶಂ ಅನುಸ್ಮರೇದ್ಯ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಾ ಪರಸ್ತಾತ್. ಅನುವಾದ. ಓದ್ಲಾ ಮಾತಾಜಿ. ಹೇಳಿ ಮಾತಾಜಿ. ಅನುವಾದ.
ಪರಮಪುರುಷನು ಎಲ್ಲವನ್ನೂ ಬಲ್ಲವನು, ಅತಿ ಪುರಾತನನು, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣನಾಗಿರುವವನು, ಎಲ್ಲವನ್ನೂ ಪಾಲಿಸುವವನು, ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು, ಚಿಂತನೆಯನ್ನು ಮೀರಿದವನು ಮತ್ತು ಸದಾ ಪುರುಷನು ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವವನು. ಹರೇ ಕೃಷ್ಣ ಮಾತಾಜಿ. ನಮ್ಗೆ ಅರ್ಥ ಆಯ್ತಲ್ಲ ಹೇಗೆ ಕೃಷ್ಣನ್ ಬಗ್ಗೆ ಯೋಚನೆ ಮಾಡ್ಬೇಕು. ಅವನು ಎಲ್ಲದಕ್ಕಿಂತ ಚಿಕ್ಕದಾಗಿರೋವನು, ಅಣೋರ್ ಅಣಿಯ ಮಹತೋ ಮಹಿಯಾನ್ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲಾ ಚಿಕ್ಕದಾಗಿರೋದಕ್ಕಿಂತ ಅತಿ ಚಿಕ್ಕೋನಾಗ್ಬೋದು ಕೃಷ್ಣ, ಅತಿ ದೊಡ್ಡದಿರೋದಕ್ಕಿಂತ ಇನ್ನ ದೊಡ್ಡವನಾಗ್ಬೋದು ಕೃಷ್ಣ ಅಲ್ವಾ. ಅವನು ಪೂರ್ಣನು, ಪುರಾತನನು, ಅವನಿಗೆ ಸಾವಿಲ್ಲ ಹುಟ್ಟಿಲ್ಲ ಅಲ್ಲ, ಎಲ್ಲವನ್ನು ಪಾಲಿಸುವವನು ಕೃಷ್ಣ. ನಮಗೆಲ್ಲ ಊಟ ಕೊಡೋದು ಯಾರು? ಕೃಷ್ಣ. ನಮ್ ಬಾಸ್ ಅಲ್ಲ, ಮ್ಯಾನೇಜರ್ ಅಲ್ಲ. ಎಷ್ಟೊಂದ್ ಸರಿ ಅರ್ಕೋತೀವಿ ಅಲ್ಲ, ನನಗೆ ಬಿಸ್ನೆಸ್ಸೇ ದುಡ್ಡು ಕೊಡೋದ, ನನಗೆ ಬಿಸ್ನೆಸ್ಸೇ ದೇವ್ರು, ಕಾಯಕವೇ ಕೈಲಾಸ ಅಂತ ಏನೇನೋ ಹೇಳ್ತಾರ ಜನ ಹುಚ್ಚುಚ್ಚಾಗಿ ಅಲ್ವಾ. ಸೊ ಎಲ್ಲರನ್ನೂ ಪಾಲಿಸೋನು ಕೃಷ್ಣ. ಕೃಷ್ಣ ಕೊಟ್ರೆ ಮಾತ್ರ ನಮಗ್ ದುಡ್ಡು ಬರುತ್ತೆ. ನಾವು ಮ್ಯಾನೇಜರ್ ಅಲ್ಲ, ನಮ್ ಬಿಸ್ನೆಸ್ ಓನರ್ ಅಲ್ಲ ಅಲ್ವಾ. ಸೊ ಇದು ನಮ್ಗೆ ಇಂಪಾರ್ಟೆಂಟ್. ಯಾಕಂದ್ರೆ ಆನಿಮಲ್ಸ್ ಹೋಗಲ್ವಲ್ಲ, ಪ್ರಾಣಿಗಳ ಆಫೀಸ್ಗೆ ಹೋಗುತ್ತಾ? ಇಲ್ಲ. ಅದಕ್ಕೆ ಯಾರು ಕೊಡ್ತಾರೆ ಊಟ ಅಲ್ವಾ? ಕೃಷ್ಣ ಕೊಡೋದು ಅಲ್ವಾ. ಸೊ ಎಲ್ಲಾ ಐಹಿಕ ಕಲ್ಪನೆಯು ಮೀರಿದವನು ಕೃಷ್ಣ ಅಲ್ವಾ. ಚಿಂತನೆಯನ್ನು ಮೀರಿದವನು ಕೃಷ್ಣ. ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನ ಮಾಡ್ಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಅಂದ್ರೆ ಕೃಷ್ಣ. ಅವನು ನಮಗೆ ಪ್ರಕಟ ಮಾಡ್ತಾನೆ. ನಾವು ವಾಪಸ್ ಗೋಲೋಕಕ್ಕೆ ಹೋಗಕ್ಕೆ ಅವನೇ ಬಂದ್ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ ಇದೆಲ್ಲ ಆದ್ರೆ. ಅನನ್ಯ ಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನ. ಅನುವಾದ. ಯಾರಾದ್ರೂ ಹೊಸಬ್ರು ಹೇಳ್ತಾರ ಮಾತಾಜಿ? ಓದದ? ಓದಿ ಮಾತಾಜಿ. ಅನುವಾದ. ಪಾರ್ಥ ಅನನ್ಯ ಚಿತ್ತನಾಗಿ ಸದಾ ನನ್ನನ್ನು ಸ್ಮರಿಸುವವನಿಗೆ ನಾನು ಸುಲಭವಾಗಿ ಲಭ್ಯನು. ಭಕ್ತಿ ಸೇವೆಯಲ್ಲಿ ಅವನು ಸದಾ ನಿರತನಾಗಿರುವುದೇ ಇದಕ್ಕೆ ಕಾರಣ. ಧನ್ಯವಾದಗಳು ಮಾತಾಜಿ. ಸುಲಭ ಅಂತ ಹೇಳ್ತಾನೆ ಕೃಷ್ಣ ಇಲ್ಲಿ. ಅತಿ ಸುಲಭವಾಗಿ ನಾವು ಕೃಷ್ಣ ಲೋಕಕ್ಕೆ ಹೋಗ್ಬೋದು ಬರೀ ಸ್ಮರಿಸೋದ್ರಿಂದ, ಕೃಷ್ಣನ್ ಬಗ್ಗೆ ಯೋಚನೆ ಮಾಡೋದ್ರಿಂದ ಅಲ್ವಾ. ಸೊ ನಾವು ಕೃಷ್ಣನ್ ಬಗ್ಗೆ ಯೋಚನೆ ಮಾಡೋದು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು? ಯಾವ ಯೋಚನೆಯಿಂದ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಾಮದಿಂದ ಸ್ಟಾರ್ಟ್ ಮಾಡ್ಬೇಕು. ಫಸ್ಟ್ ಹೆಸರು. ನಾವ್ ಯಾರನ್ನಾದ್ರೂ ಪರಿಚಯ ಮಾಡ್ಕೊಳ್ಳೋವಾಗ ನಾವು ಫಸ್ಟ್ ಏನ್ ಕೇಳ್ತೀವಿ? ನಿಮ್ ಹೆಸರೇನು ಅಂತ ಕೇಳ್ತೀವಿ ಅಲ್ವಾ. ಹೆಸರಾದ್ಮೇಲೆ ಅವ್ರ ಬಗ್ಗೆ ತಿಳ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ನಮಗ್ ಗೊತ್ತಾಗೋದು ಹೆಸರು ಮಾತ್ರ. ಸೊ ಆದ ಕಾರಣ ನಾವು ಹೆಸರಿಂದ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಜಪ, ಹರಿನಾಮದ ಜಪ ಮಾಡ್ತಾ 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 ನಮ್ಮ ಸಾಧನ ಭಕ್ತಿಗೆ ನಾವು ಕಾಲಿಡ್ಬೇಕು. ಸ್ಮರಣೆಯನ್ನ ಶುರು ಮಾಡ್ಬೇಕು. ಭೌತಿಕ ಜಗತ್ತನ್ನು ಮತ್ತು ಆಧ್ಯಾತ್ಮಿಕ ಜಗತ್ತನ್ನು ಇವುಗಳ ನಡುವಿನ ವ್ಯತ್ಯಾಸವನ್ನು ಹೇಳಿ. ವ್ಯತ್ಯಾಸ ಏನು ಈ ಪ್ರಪಂಚಕ್ಕೆ ಮತ್ತೆ ಕೃಷ್ಣ ಲೋಕಕ್ಕೆ? ಯಾರಿಗಾದ್ರೂ ನೆನಪಿದೆಯಾ? ಇಲ್ಲೇನಿರುತ್ತೆ ಅಲ್ಲೇನಿರಲ್ಲ, ಅಲ್ಲೇನಿರುತ್ತೆ ಇಲ್ಲೇನಿರಲ್ಲ. ವ್ಯತ್ಯಾಸ ಯಾರಿಗಾದ್ರೂ ಗೊತ್ತಾ? ನಾವಾಗ್ಲೇ ತುಂಬಾ ಡಿಸ್ಕಸ್ ಮಾಡಿದೀವಿ ಆಕ್ಚುಲಿ. ಇಲ್ಲಿ ಅಂದ್ರೆ ಮಾಯೆ ಆವರಿಸ್ಕೊಂಡಿರುತ್ತೆ ನಮ್ಗೆ. ಅಲ್ಲಾದ್ರೆ ಭಗವಂತನ ಆಧ್ಯಾತ್ಮಿಕ ಅಂದ್ರೆ ಭಗವಂತನ ನಾಮಸ್ಮರಣೆ ಕಡೆ ಭಗವಂತನ ಕಡೆ ಗಮನ ಇರುತ್ತೆ. ಇಲ್ಲಾದ್ರೆ ಮಾಯೆ ಆವರಿಸ್ಕೊಂಡಿರುತ್ತೆ ನಮ್ಗೆ. ಹೌದು. ಆಸೆ ಭೌತಿಕ ಆಸೆ ಜಾಸ್ತಿ ಇರುತ್ತೆ ಮಾತಾಜಿ. ಅಲ್ಲಿ ಭಗವಂತನ ಇದ್ರಲ್ಲೇ ಇರ್ತೀವಿ ಮಾತಾಜಿ. ಇಲ್ಲಿ ಮಾತಾಜಿ ಹುಟ್ಟು, ಸಾವು, ಕಾಯಿಲೆ ಮತ್ತೆ ವಯಸ್ಸಾಗೋದು ಎಲ್ಲಾನು ಇರುತ್ತೆ. ಆದ್ರೆ ಗೋಲಕಕ್ಕೆ ಹೋದ್ರೆ ದೇವ್ರು ಹೊಸ ಆತ್ಮನ, ಹೊಸ ಜನ್ಮನ ಪ್ರಾಪ್ತಿ ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿಯ ಇದಿರಲ್ಲ. ದೇವ್ರ ಸ್ಮರಣೆ ಮಾತ್ರ, ದೇವ್ರ ನಾಮ ಜಪ ಮಾತ್ರ ಇರುತ್ತೆ. ವೆರಿ ನೈಸ್ ಅಲ್ವಾ. ನೀವೆಲ್ಲರೂ ಹೇಳ್ದಾಗ ಇಲ್ಲಿ ಮಾಯೆ ಇರುತ್ತೆ, ಅಲ್ಲಿ ಮಾಯೆ ಇರಲ್ಲ. ಮಾಯೆ ಎಲ್ಲಿರ್ತಾನೋ ಕೃಷ್ಣ ಸೂರ್ಯ ಸಮ ಮಾಯಾ ಹೇ ಅಂಧಕಾರ್ ಯಹ ಕೃಷ್ಣ ತಹ ನಹಿ ಮಾಯರ ಅಧಿಕಾರ. ಕೃಷ್ಣ ಎಲ್ಲಿರ್ತಾನೋ ಮಾಯೆ ಅಧಿಕಾರ ಅಲ್ಲಿರಲ್ಲ. ಕೃಷ್ಣ ಸೂರ್ಯ ಇದ್ದ ಹಾಗೆ, ಮಾಯೆ ಅಂಧಕಾರ ಇದ್ದ ಹಾಗೆ. ಸೂರ್ಯ ಇದ್ದ ತಕ್ಷಣ ಬೆಳಕು ಬರುತ್ತೆ, ಅಂಧಕಾರ ಇರುತ್ತಾ? ಇಲ್ಲ. ಅಂಧಕಾರ ಮತ್ತೆ ಸೂರ್ಯ ಒಂದೇ ಜಾಗದಲ್ಲಿ ಇರಕ್ಕಾಗಲ್ಲ. ಬೆಳಕು ಮತ್ತೆ ಕತ್ಲು ಒಂದೇ ಜಾಗದಲ್ಲಿ ಇರಕ್ಕಾಗಲ್ಲ ಅಲ್ವಾ. ಸೊ ಕೃಷ್ಣ ಅಲ್ಲಿದ್ದಾನೆ ಅಂದ್ಮೇಲೆ ಮಾಯೆ ಅಲ್ಲಿರಲ್ಲ, ಮಾಯೆ ಇಲ್ಲಿರ್ತಾಳೆ. ಇದು ಕತ್ಲು ಲೋಕ, ಅದು ಬೆಳಕಿನ ಲೋಕ ಅಲ್ವಾ. ಅದೊಂದು ಡಿಫ್ರೆನ್ಸ್. ಆಮೇಲೆ ನೀವೆಲ್ಲರೂ ಹೇಳ್ದ ಹಾಗೆ ಅಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ ಇರಲ್ಲ, ಇಲ್ಲಿ ಇರುತ್ತೆ ಆಯ್ತಾ. ಕಾಯಿಲೆ ಎಲ್ಲ ಬರುತ್ತೆ ಇಲ್ಲಿ, ಆದ್ರೆ ಅಲ್ಲಿ ಬರಲ್ಲ. ಅಲ್ಲಿ ಟೈಮ್ ಇಲ್ಲ, ಕಾಲ ಇಲ್ಲ, ಅಲ್ಲಿ ಟೈಮೇ ಇಲ್ಲ. ಇಲ್ಲಿ ನಾವು ಹೇಳ್ತೀವಲ್ಲ, ಅಯ್ಯೋ ಇವಾಗ ಟೈಮ್ ಆಗೋಯ್ತು, 5 ನಿಮಿಷ 10 ನಿಮಿಷ. ಟೈಮ್ ಇರೋ ಕಾರಣದಿಂದಾನೇ ನಮಗೆ ಏಜ್ ಆಗುತ್ತೆ, ನಮಗ್ ಸಾವು ಬರುತ್ತೆ. ಆದ್ರೆ ಅಲ್ಲಿ ಟೈಮೇ ಇಲ್ಲ.
ಅಲ್ವಾ? ಯಾರಿಗೂ ಏಜೇ ಆಗಲ್ಲ ಅಲ್ಲಿ. ಕ್ಯಾನ್ ಯು ಇಮ್ಯಾಜಿನ್? ಅಲ್ವಾ? ಇವಾಗ ನಾವು 16 ವರ್ಷದವ್ರು ಇದ್ರೆ ಅಲ್ಲಿ ಶಾಶ್ವತವಾಗಿ ನಾವು 16 ವರ್ಷದವರೇ ಆಗಿರ್ತೀವಿ. ಸ್ವೀಟ್ 16 ಅಂತ ಹೇಳ್ತಾರಲ್ಲ, ಅಲ್ಲಿ ಏಜ್ ಆಗಲ್ಲ, ಯಾರಿಗೂ ಏಜ್ ಆಗಲ್ಲ. ಆಯ್ತಾ? ಅಲ್ಲಿ ಅಡ್ಗೆ ಮಾಡೋ ಅಷ್ಟಿರಲ್ಲ, ಆಫೀಸ್ಗೆ ಹೋಗೋ ಅಷ್ಟಿರಲ್ಲ. ಅಲ್ಲಿ ಕಲ್ಪವೃಕ್ಷ ಇರುತ್ತೆ, ನಮ್ಗೆ ಏನ್ ಬೇಕೋ ಅಲ್ಲಿ ಹೋಗಿ ಕೇಳ್ಬೇಕು. ನಮಗೆ ರಸಗುಲ್ಲ ಬೇಕು, ಗುಲಾಬ್ ಜಾಮೂನ್ ಬೇಕು, ಏನ್ ಹೋದ್ರು ಆ ಮರಗಳು ನಮಗೆ ಕೊಡುತ್ತೆ. ಅದನ್ನ ನಾವು ವಾಪಸ್ ಕೃಷ್ಣಂಗೆ ತಿನ್ಸಿ ನಾವು ಅದನ್ನ ಪ್ರಸಾದ ಅಂತ ತಗೋಬಹುದು. ಅಲ್ವಾ? ಅಲ್ಲಿ ಅಡ್ಗೆ ಮಾಡಲ್ಲ, ಯಾರು ಆಫೀಸ್ಗೆ ಹೋಗಲ್ಲ, ಬಿಸ್ನೆಸ್ ಮಾಡಲ್ಲ, ದುಡ್ಡೇ ಬೇಕಾಗಿಲ್ಲ. ಆ, ಆ, ಒಡವೆಗಳು ಸಾಕು ಅನ್ನೋಷ್ಟಿರುತ್ತೆ, ಬೇಡ ಅನ್ನೋಷ್ಟಿರುತ್ತೆ ಒಡವೆಗಳು. ಆಯ್ತಾ? ಎಲ್ಲರೂ ಹಾಕೋಬಹುದು ಅದನ್ನ. ಮನೆ ಕಟ್ಟೋ ಅಷ್ಟಿರಲ್ಲ, ಎಲ್ಲಾ ಮನೆ ಕೃಷ್ಣ ಕಟ್ಟಿರ್ತಾನೆ. ನಾವು ಹೋಗಕ್ ಮುಂಚೆನೆ ನಮಗ್ ಮನೆ ರೆಡಿ ಆಗಿರುತ್ತೆ ಅಲ್ಲಿ ಗೋಲಕದಲ್ಲಿ, ವೈಕುಂಠದಲ್ಲಿ. ಕ್ಯಾನ್ ಯು ಇಮ್ಯಾಜಿನ್? ಅಲ್ವಾ? ಸೊ ಈ ತರ ಇರುತ್ತೆ. ಇದು ಡಿಫ್ರೆನ್ಸ್ ಈ ಪ್ರಪಂಚಕ್ಕೆ ಆ ಪ್ರಪಂಚಕ್ಕೆ. ಇಲ್ಲಿ ಎಲ್ಲ ನಾವೇ ಮಾಡ್ಕೋಬೇಕು, ಕಷ್ಟಪಡ್ಬೇಕು. ಅಲ್ಲಿ ಎಲ್ಲಾ ಕೃಷ್ಣ ನಮಗೋಸ್ಕರ ಮಾಡಿಟ್ಟಿರ್ತಾನೆ, ಕಷ್ಟಪಡೋ ಅಗತ್ಯನೇ ಇಲ್ಲ. ಅಲ್ಲೆಲ್ಲ ಮನೆಗಳನ್ನ ನಾವಿಲ್ಲಿ ಕಲ್ಲುಗಳಿಂದ ಕಟ್ಟಿದ್ರೆ ಅಲ್ಲೆಲ್ಲ ಚಿಂತಾಮಣಿಯಿಂದ ಕಟ್ತಾರೆ. ಅಂದ್ರೆ ಗೋಲ್ಡ್, ಡೈಮಂಡ್, ಎಮರಾಲ್ಡ್, ಅಲ್ವಾ? ಈ ತರ ನವರತ್ನಗಳಿಂದ ಮನೆ ಕಟ್ತಾರೆ ಅಲ್ಲೆಲ್ಲ. ಆಯ್ತಾ? ಸೊ ಇದು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲೆಲ್ಲ ಕಲ್ಲು ಮಣ್ಣಿಂದ ಕಟ್ತೀವಿ ಅಲ್ವಾ? ಸೊ ಇಲ್ಲಿ ಇನ್ನೊಂದು ಭಕ್ತಿಪೂರ್ವಕ ಓಕೆ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲೇಮ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಾಂ ಗತಿಂ. ಅಂದ್ರೆ ಮಾಮುಪೇತ್ಯತು ಕೌಂತೆಯ, ಕೃಷ್ಣಂಗ್ ನಾವು ಭಕ್ತಿ ಸೇವೆ ಯಾವಾಗ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಈ ದುಃಖಾಲೇಮ ಶಾಶ್ವತಂ ಅಂದ್ರೆ ಕೃಷ್ಣ ಹೇಳ್ತಾನೆ, ಇದು ತುಂಬಾ ಇಂಪಾರ್ಟೆಂಟ್. ಈ ಭೌತಿಕ ಪ್ರಪಂಚನ ಕೃಷ್ಣ ಏನಂತ ಕರೀತಾನೆ? ದುಃಖಾಲಯಂ ಅಶಾಶ್ವತಂ. ಅಂದ್ರೆ ಇಲ್ಲಿ ಬರೀ ದುಃಖ ಬರ್ತಾ ಇರುತ್ತೆ, ಇದು ಅಶಾಶ್ವತ, ತಾತ್ಕಾಲಿಕ ಅಲ್ವಾ? ಇಲ್ಲಿ ನಾವು ಜನ್ಮ ಮತ್ತೆ ಪಡೆಯಲ್ಲ. ಪುನರ್ಜನ್ಮ ನ ವಿದ್ಯತೆ. ಇಲ್ಲಿ ಪುನರ್ಜನ್ಮ ನಮಗ್ ಬರಲ್ಲ. ನಾವು ಯಾವಾಗ ಕೃಷ್ಣಂಗೆ ಭಕ್ತಿ ಸೇವೆ ಮಾಡ್ತೀವೋ ಅವಾಗ ನಮಗೆ ಇಲ್ಲಿ ಪುನರ್ಜನ್ಮ ಬರಲ್ಲ ಅಂತ ಕೃಷ್ಣ ಹೇಳ್ತಿದ್ದಾನೆ ಅಲ್ವಾ? ಆ ಬ್ರಹ್ಮಭವನ ಲೋಕ ಪುನರ್ ಆವರ್ತಿನೋ ಅರ್ಜುನ ಮಾಮಿಪೀತ್ಯತು ಕೌಂತೆಯ ಪುನರ್ಜನ್ಮನ ವಿಧೀಯತೆ. ಅಲ್ವಾ? ನೀನ್ ಬ್ರಹ್ಮಲೋಕಕ್ಕೆ ಹೋದ್ರು, ಸ್ವರ್ಗಲೋಕಕ್ಕೆ ಹೋದ್ರು ವಾಪಸ್ ಬರ್ಬೇಕು, ಪುಣ್ಯ ಎಲ್ಲ ಆದ್ಮೇಲೆ. ಇದೇ ಭೂಲೋಕಕ್ಕೆ ಬಂದು ಮತ್ತೆ ಜನ್ಮ ಪಡೆದು ಮತ್ತೆ ನಾವು ಭಕ್ತಿ ಸೇವೆ ಮಾಡಿದಾಗ ಮಾತ್ರ ನಾವು ವೈಕುಂಠಕ್ಕೆ ಹೋಗ್ತೀವಿ ಅಥವಾ ಗೋಲೋಕಕ್ಕೆ ಹೋಗ್ತೀವಿ ಅಲ್ವಾ? ಇಲ್ಲ ಅಂದ್ರೆ ವಾಪಸ್ ಬ್ರಹ್ಮಲೋಕಕ್ಕೆ ಹೋದ್ರು ಸಹ ನಾವು ವಾಪಸ್ ಕೆಳಗ್ ಬೀಳ್ಬೇಕು ಭೂಮಿ ಮೇಲೆ ಅಲ್ವಾ? ಇದನ್ನ ಕೃಷ್ಣ ಹೇಳ್ತಿದ್ದಾನೆ. ಆದ್ರೆ ನಾವ್ ಯಾವಾಗ ಈ ಭೌತಿಕ ಪ್ರಪಂಚದ ಆಚೆ ಹೋಗ್ತೀವೋ ಅವಾಗ ಮಾತ್ರ ನಮ್ಗೆ ಕಂಪ್ಲೀಟ್ ಮೋಕ್ಷ ಸಿಗುತ್ತೆ ಅಲ್ವಾ? ಸೊ ಇಲ್ಲಿ ನಾವು ಭೌತಿಕ ಪ್ರಪಂಚ, ಗೋಲೋಕ, ವೈಕುಂಠ ಇದೆಲ್ಲದ್ರ ಬಗ್ಗೆ ಯೋಚನೆ ಅರ್ಥ ಮಾಡ್ಕೊಳ್ಳೋಣಂತೆ. ಸೊ ಇಲ್ಲಿ ಕಾಣಿಸ್ತಿದ್ಯಲ್ಲ ನಿಮ್ಗೆ, ಇದು ಭೂಲೋಕ ಅಂದ್ರೆ ಭೌತಿಕ ಪ್ರಪಂಚ. ಆಯ್ತಾ? ಇದು ನಾನು ಝೂಮ್ ಮಾಡ್ಬೋದು, ಆದ್ರೆ ಇಲ್ಲಿ ಝೂಮ್ ಮಾಡಕ್ ಆಗ್ತಾ ಇಲ್ಲ. ನೀವು ನಿಮ್ ಸ್ಕ್ರೀನ್ ನ ಝೂಮ್ ಮಾಡ್ಕೊಂಡು ನೋಡ್ಬೋದು. ಸೊ ನಮ್ಗೆ ಇಲ್ಲಿ ಸ್ಟಾರ್ಟಿಂಗ್ ಸಿಗೋದು ಪಾತಾಳ ಲೋಕಗಳು. ಇಲ್ಲಿ ಗರ್ಭೋದಕ ಓಷನ್ ಇರುತ್ತೆ, ಗರ್ಭೋದಕ ಸಮುದ್ರ. ಅಲ್ಲಿ ಗರ್ಭೋದಕ್ಷಾಯಿ ವಿಷ್ಣು ಮಲಗಿರ್ತಾನೆ. ವಿಷ್ಣುವಿನ ನಾಭಿಯಿಂದ ಒಂದು ಕಮಲ ಬರುತ್ತೆ, ಕಮಲದಲ್ಲಿ ಬ್ರಹ್ಮನ ಜನನ ಆಗುತ್ತೆ ಅಲ್ವಾ? ಇದೆಲ್ಲ ನಮಗ್ ಗೊತ್ತಿದೆ. ಸೊ ಈ ನಾಭಿಯಿಂದ ಕಮಲ ಬರುತ್ತಲ್ಲ, ಅದ್ರದ್ದು ಇದು ಇರುತ್ತಲ್ಲ, ತೊಟ ಅಂತ ಹೇಳ್ತೀವಿ. ಕಮಲಕ್ಕೆ ಗ್ರೀನ್ ಕಲರ್ ಸ್ಟಾಕ್ ಇರುತ್ತಲ್ಲ, ಅದರಲ್ಲಿ ನಾವು ಬೇರೆ ಬೇರೆ ಪ್ಲಾನೆಟರಿ ಸಿಸ್ಟಮ್ಸ್ ನ ನೋಡ್ಬೋದು. ಆಯ್ತಾ? ಸೊ ಅದು ಪಾತಾಳದಿಂದ ಸ್ಟಾರ್ಟ್. 14 ಪ್ಲಾನೆಟರಿ ಸಿಸ್ಟಮ್ಸ್ ಇರುತ್ತೆ. ಪಾತಾಳಗಳು ಸ್ಟಾರ್ಟಿಂಗ್ ಕೆಳಗಿರೋದು ಎಲ್ಲ ಪಾತಾಳ ಲೋಕಗಳು. 7 ಬರುತ್ತೆ ಅಲ್ವಾ? 6 ಬರುತ್ತೆ. ಆಮೇಲೆ ತಳಪುತಳ, ಅತಳ, ಸುತಳ, ಪಾತಾಳ, ತಳತಳ, ರಸಾತಳ, ರಸತಳ, ಪಾತಾಳ. ಓಕೆ. ಸೊ ಅದಾದ್ಮೇಲೆ ಭೂಮಿ ಲೋಕ ಬರುತ್ತೆ. ಆಯ್ತಾ? ಭೂಮಿ, ಭೂವರ್ ಲೋಕ ಅಂತ ಹೇಳ್ತೀವಿ, ಭೂರ್ ಲೋಕ ಅಂತ ಹೇಳ್ತೀವಿ ಅಲ್ವಾ? ಆಮೇಲೆ ಹೈಯರ್ ನಾವು ಮೇಲ್ ಹೋಗ್ತಾ ಹೋಗ್ತಾ ಮಹರ್ ಲೋಕ ಅಂದ್ರೆ ಸ್ವಲ್ಪ ತಪೋಲೋಕ, ಈ ತರ ಎಲ್ಲ ದಿವ್ಯವಾದ ಲೋಕಗಳು ಬರ್ತಾ ಹೋಗುತ್ತೆ. ಆಮೇಲೆ ಲಾಸ್ಟ್ ನಮಗ್ ಬರೋದು ಇದು ಬ್ರಹ್ಮಲೋಕ ಹೈಯೆಸ್ಟ್. ಈ ಇಡೀ ಭೌತಿಕ ಪ್ರಪಂಚದಲ್ಲಿ ನಾವು ನೋಡ್ಬೋದು ಮೇಲಿರುತ್ತಲ್ಲ, ಸೊ ಅದು ಹೈಯೆಸ್ಟ್. ಅತಿ ಪುಣ್ಯವಂತವ್ರು ಮಾತ್ರ ಅಲ್ಲಿಗೆ ಹೋಗ್ತಾರೆ, ತುಂಬಾ ಪುಣ್ಯ ಮಾಡಿದ್ರೆ. ಆಯ್ತಾ? ಸ್ವರ್ಗಲೋಕ ಕೂಡ ಬ್ರಹ್ಮಲೋಕದ ಕೆಳಗೇನೆ ಬರುತ್ತೆ. ಆಯ್ತಾ? ಸೊ ಇದು ಬ್ರಹ್ಮಲೋಕ ಮಾತ್ರ ತುಂಬಾ ಗ್ರೇಟ್, ಅದನ್ನ ಸತ್ಯಲೋಕ ಅಂತ ಹೇಳ್ತೀವಿ. ನಾವಿಲ್ಲಿದ್ದೀವಿ, ಇದು ನಮ್ ಲೋಕ. ಆಯ್ತಾ? ನಾವು ಭೂಲೋಕದಲ್ಲಿ ಇದ್ದೀವಿ, ಮಧ್ಯದಲ್ಲಿರುತ್ತೆ ಭೂಲೋಕ. ಆಯ್ತಾ? ಇದನ್ನ ನಾವು ದೇವಿ ಧಾಮ ಅಂತ ಕರಿತೀವಿ. ಅಂದ್ರೆ ದೇವಿ ಅಂದ್ರೆ ದುರ್ಗಾಮಾತಾನೇ ಮಾಯೆ ಅಲ್ಲ, ಮಾಯಾಗ ಆವರಿಸ್ಕೊಂಡಿರೋದು ದುರ್ಗಾಮಾತೆ. ಸೊ ಅವಳ ಜಾಗ ಇದು, ಅದಕ್ಕೆ ಅವಳು ನಮ್ಮನ್ನ ಆವರಿಸ್ಕೋತಾಳೆ
ಆಯ್ತಾ. ಇದನ್ನ ದೇವಿಧಾಮ ಅಂತ ಕರಿತೀವಿ. ಇದಾದ್ಮೇಲೆ ಸ್ವಲ್ಪ ಮೇಲ್ ಹೋದ್ರೆ ಇಲ್ಲಿ ನಮ್ಗೆ ಕೈಲಾಸ ಸಿಗುತ್ತೆ, ಶಿವನ ಧಾಮ. ಇಲ್ಲಿ ಎಲ್ಲೋ ಇದೆಯಲ್ಲ, ಇಲ್ಲಿದೆ ಮಹಾಕಾಲ ಶಿವ. ಇಲ್ಲಿ ಶಿವನ ಲೋಕ ಸಿಗುತ್ತೆ, ಅಂದ್ರೆ ಕೈಲಾಸ ಆಲ್ಮೋಸ್ಟ್ ನಾವು ಆಧ್ಯಾತ್ಮ ಲೋಕದಲ್ಲಿ ಇದೆ ಅಂತಾನು ಹೇಳಕ್ಕಾಗಲ್ಲ, ಭೌತಿಕ ಪ್ರಪಂಚದಲ್ಲಿ ಇದೆ ಅಂತಾನು ಹೇಳಕ್ಕಾಗಲ್ಲ. ಅದು ಬಾರ್ಡರ್ ಅಲ್ಲಿ ಇರ್ತಾನೆ ಶಿವ. ಯಾಕಂದ್ರೆ ಶಿವನ ಹೆಂಡತಿ ದುರ್ಗಾ, ಮಾಯೆ. ಅವನು ಮಾಯೆನ ಕಾಂಟ್ಯಾಕ್ಟ್ ಮಾಡ್ತಾ ಇರ್ಬೇಕು ಯಾವಾಗ್ಲೂ, ಅಲ್ವಾ. ಸೊ ಅವ್ನು ಕಂಪ್ಲೀಟ್ ಆಗಿ ಆಧ್ಯಾತ್ಮಿಕ ಲೋಕದಲ್ಲಿ ಇರಕ್ಕಾಗಲ್ಲ. ಯಾಕಂದ್ರೆ ಅವ್ನ ಹೆಂಡತಿ ದುರ್ಗಾದೇವಿ ಮಾಯೆ ಆದ ಕಾರಣ ಅವ್ನು ಯಾವಾಗ್ಲೂ ಮಾಯೆ ಲೋಕದಲ್ಲಿ ಸ್ವಲ್ಪ ಕಾಂಟ್ಯಾಕ್ಟ್ ಇರ್ಬೇಕು. ಆ ಕಾರಣದಿಂದ ಇದು ಬಾರ್ಡರ್ ಅಲ್ಲಿ ಇರುತ್ತೆ. ಇದಾದ್ಮೇಲೆ ಬರೋದೇ ವೈಕುಂಠ ಲೋಕ. ಇಲ್ಲಿ ನೋಡಿ ಎಷ್ಟೊಂದು ಇದೆಲ್ಲ ಯೆಲ್ಲೋ ಕಲರ್ ಬಾಲ್ಸ್ ಏನಿದೆ, ಇದೆಲ್ಲ ಸಾವಿರ ವೈಕುಂಠ ಲೋಕಗಳು. ಒಂದೊಂದು ವೈಕುಂಠದಲ್ಲಿ ಒಂದೊಂದು ಕೃಷ್ಣನ ಅವತಾರ ಇರುತ್ತೆ. ಒಂದ್ರಲ್ಲಿ ಪಾರ್ಥಸಾರಥಿ ಆಗಿರ್ತಾನೆ, ಒಂದ್ರಲ್ಲಿ ಅಚ್ಯುತನಾಗಿರ್ತಾನೆ, ಒಂದ್ರಲ್ಲಿ ಮಾಧವ, ಒಂದ್ರಲ್ಲಿ ಯಾದವ, ಒಂದ್ರಲ್ಲಿ ಋಷಿಕೇಶ, ಅಲ್ವಾ, ಒಂದ್ರಲ್ಲಿ ವಾಸುದೇವ, ಇನ್ನೊಂದ್ರಲ್ಲಿ ಅನಿರುದ್ಧ, ಇನ್ನೊಂದ್ರಲ್ಲಿ ಪ್ರದ್ಯುಮ್ನ. ಸೊ ಈ ತರ ಕೃಷ್ಣನ್ಗೆ ಎಷ್ಟು ಫಾರ್ಮ್ಸ್ ಇರುತ್ತಲ್ಲ. ಒಂದೊಂದು ವೈಕುಂಠ ಲೋಕದಲ್ಲಿ ಒಂದೊಂದು ಅವತಾರದಲ್ಲಿ ಇರ್ತಾನೆ ಕೃಷ್ಣ. ವಿಷ್ಣುವಿನ ಅವತಾರದಲ್ಲಿ, ಒಂದೊಂದು ವಿಷ್ಣುವಿನ ಅವತಾರದಲ್ಲಿ ಇರ್ತಾನೆ, ಅಲ್ವಾ. ಸೊ ಈಗ ನಾವು ವಿಷ್ಣು ಆರಾಧನೆ ಮಾಡಿದ್ರೆ ನಮಗ್ ವೈಕುಂಠಕ್ಕೆ ಮಾತ್ರ ಹೋಗಕ್ಕಾಗೋದು, ಆಯ್ತಾ. ನಾವು ಗೋಲೋಕಕ್ಕೆ ಹೋಗಕ್ಕಾಗಲ್ಲ. ಇದಕ್ಕಿಂತ ಸ್ವಲ್ಪ ಮೇಲೆ ಇಲ್ಲಿ ಏನಿದೆ ಅದನ್ನ ಇಲ್ಲಿ ಎನ್ಲಾರ್ಜ್ ಮಾಡಿ ಹಾಕಿದೀವಿ. ಸೊ ಆ ವೈಕುಂಠ ಲೋಕಕ್ಕಿಂತ ಸ್ವಲ್ಪ ಮೇಲ್ ಹೋದಾಗ ನಮ್ಗೆ ಏನ್ ಸಿಗುತ್ತೆ? ಗೋಲೋಕ ಸಿಗುತ್ತೆ. ಗೋಲೋಕಕ್ಕಿಂತ ಮೇಲೆ ಇನ್ಯಾವುದೂ ಇಲ್ಲ. ಆಯ್ತಾ. ಗೋಲೋಕಕ್ಕಿಂತ ಮೇಲೆ ಇನ್ಯಾವುದೂ ಇಲ್ಲ. ಗೋಲೋಕದಲ್ಲಿ ಒನ್ ಆಫ್ ದ ಎಂಟ್ರೆನ್ಸ್, ಇದೆಲ್ಲ 4 ದ್ವಾರಗಳು. ಇದ್ರಲ್ಲಿ ಒಂದು ದ್ವಾರ ಹರಿನಾಮದ ದ್ವಾರ ಆಗಿದೆ. ಅಂದ್ರೆ ಹರಿನಾಮ ಜಪ ಮೂಲಕ, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದ್ರ ಮೂಲಕ ನಾವು ಗೋಲೋಕಕ್ಕೆ ಎಂಟ್ರಿ ಪಡಿಬಹುದು. ನಾವು ನಮ್ಮ ದ್ವಾರ ಹರಿನಾಮ ದ್ವಾರ. ಬೇರೆ ದ್ವಾರದ ಬಗ್ಗೆ ನಮಗ್ ಗೊತ್ತಿಲ್ಲ. ತುಂಬಾ ಕಷ್ಟ ಇರುತ್ತೆ. ಯೋಗ ಮಾಡ್ಬೇಕು, ಹಠ ಯೋಗ ಮಾಡ್ಬೇಕು, ಇನ್ನೇನೇನೋ ಮಾಡ್ಬೇಕು, ತಪಸ್ ಮಾಡ್ಬೇಕು, ಅಲ್ವಾ. ಅದು ತುಂಬಾ ಕಷ್ಟ ಆದ ಕಾರಣ ನಮ್ಮ ಮಾರ್ಗ ತುಂಬಾ ಸುಲಭದ ಮಾರ್ಗ ಹರಿನಾಮ ಜಪದ ಮಾರ್ಗ. ಹರಿನಾಮದಿಂದ ಒನ್ ಆಫ್ ದ ಎಂಟ್ರೆನ್ಸ್ ಇಲ್ಲಿದೆ. ಐ ಥಿಂಕ್ ಇದು ಅನ್ಸುತ್ತೆ, ನನಗೆ ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇಲ್ಲ. ಹರಿನಾಮದ ಮೂಲಕ ನಾವು ಗೋಲೋಕಕ್ಕೆ ಹೋಗ್ತೀವಿ. ಗೋಲೋಕ ಕಮಲದ ಆಕಾರದಲ್ಲಿರುತ್ತೆ. ಇಲ್ಲಿ ವೈಕುಂಠ ಹೇಗೆ ರೌಂಡ್ ಆಕಾರದಲ್ಲಿದೆ, ಒಂದು ಬಾಲ್ ಆಕಾರದಲ್ಲಿ, ಗೋಲೋಕ ಮಾತ್ರ ಕಮಲದ ಆಕಾರದಲ್ಲಿರುತ್ತೆ. ಮಧ್ಯದಲ್ಲಿ ರಾಧಾಕೃಷ್ಣ ಇರ್ತಾರೆ. ಸುತ್ತಲೂ ಪೆಟಲ್ಸ್ ಏನಿದೆ, ಕಮಲದ ಪೆಟಲ್ಸ್ ಅಲ್ಲಿ ಒಂದೊಂದು ಪೆಟಲ್ ಅಲ್ಲಿ ಒಬ್ಬೊಬ್ರು ಇರ್ತಾರೆ. ಇವಾಗ ನಾವು ಗೋಲೋಕಕ್ಕೆ ಹೋದ್ರು ನಮಗೊಂದು ಪೆಟಲ್ ಕೊಡ್ತಾನೆ ಕೃಷ್ಣ. ಅಲ್ಲಿ ನಾವು ನಮ್ಮದೇ ಆದಂತ ಮನೆ ಇರುತ್ತೆ, ನಮಗೇ ಆದಂತ ಕೃಷ್ಣ ಇರ್ತಾನೆ ಅಲ್ಲಿ, ಅಲ್ವಾ. ನಾವೆಲ್ಲರೂ ಕೃಷ್ಣ ಸೇವೆ ಮಾಡ್ತಾ ಮುಳುಗಿರ್ಬೋದು ಅಲ್ಲಿ. ಸೊ ಇಲ್ಲಿ ಫಸ್ಟ್ 8 ಪೆಟಲ್ಸ್ ಏನಿದೆ ಅದು ಅಷ್ಟ ಸಖಿಯರು, ಆಯ್ತಾ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ ಅಲ್ಲಿ ನೆಕ್ಸ್ಟ್ ಸಖಿಯರು, ಮತ್ತೆ ನೆಕ್ಸ್ಟ್ ಅಲ್ಲಿ ಗೋಲೋಕದಲ್ಲಿ ಇರೋರೆಲ್ಲರೂ ಈ ತರ ಪೆಟಲ್ಸ್ ತುಂಬಾ ದೊಡ್ಡ ಕಮಲ ಅದು ಗೋಲೋಕ, ಆಯ್ತಾ. ಸೊ ಗೋಲೋಕದಲ್ಲಿ ಕೃಷ್ಣ ರೂಪದಲ್ಲಿ ಕೃಷ್ಣ ಇರ್ತಾನೆ. ಅಂದ್ರೆ ಕೃಷ್ಣ ದೇವೋತ್ತಮ ಪರಮ ಪುರುಷ. ಕೃಷ್ಣ ವಿಷ್ಣು ಯಾವಾಗ ಆಗ್ತಾನೆ ಅವಾಗ ವೈಕುಂಠ ಅಂತ ಕರೀತಾರೆ. ಸೊ ವೈಕುಂಠ ವಿಷ್ಣು ಕೃಷ್ಣನ ಅವತಾರ ಆದ ಕಾರಣ ವೈಕುಂಠ ಯಾವಾಗ್ಲೂ ಗೋಲೋಕದ ಕೆಳಗಿರುತ್ತೆ. ವಿಷ್ಣು ಯಾವಾಗ್ಲೂ ಕೃಷ್ಣನ ಕೆಳಗಿರ್ತಾನೆ. ಕೃಷ್ಣ ಹೇಳಿದಾಗೆ ವಿಷ್ಣು ಕೇಳ್ತಾನೆ, ಅಲ್ವಾ. ನಾವ್ ಇದನ್ನ ಅರ್ಥ ಮಾಡ್ಕೋಬೇಕು. ಕೃಷ್ಣನ್ಗಿಂತ ಮತ್ತ ಪರತರಂ ನಾನ್ಯ, ಕೃಷ್ಣಗಿಂತ ದೊಡ್ಡವ್ರು ಯಾರು ಇಲ್ಲ, ಆಯ್ತಾ. ಸೊ ನಾವಿವಾಗ ಎಲ್ಲರೂ ಗೋಲೋಕ ಇವಾಗ ಕ್ಲಾಸ್ ಉದ್ದಕ್ಕೂ ಗೋಲೋಕ ಅಂತ ಕರಿತಾ ಇದ್ವಿ. ಆದ್ರೆ ಏನು ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಇವತ್ತು ನಾವು ಅರ್ಥ ಮಾಡ್ಕೊಂಡ್ವಿ, ಅಲ್ವಾ. ಇಲ್ಲಿ ಎಲ್ಲರಿಗೂ ಒಂದೊಂದು ಕೃಷ್ಣ, ಅಲ್ವಾ. ನನಗೊಂದು ಕೃಷ್ಣ ಸಿಗ್ತಾನೆ. ಈಗ ನೀವು ಗೋಲೋಕಕ್ಕೆ ಬಂದ್ರೆ ನಿಮ್ಗೊಂದು ಸೆಪ್ರೇಟ್ ಕೃಷ್ಣ ಸಿಗ್ತಾನೆ. ಯಾರು ಜಗಳ ಆಡೋಂಗಿಲ್ಲ, ಅಯ್ಯೋ ನಾನ್ ತಿನ್ಸ್ಬೇಕಿತ್ತು ಇನ್ನೊಬ್ರು ತಿನ್ಸಿದ್ರು, ಆತರ ಯಾರು ಜಗಳ ಆಡೋಂಗಿಲ್ಲ. ಎಲ್ಲರಿಗೂ ಸೆಪ್ರೇಟ್ ಕೃಷ್ಣ ಸಿಗುತ್ತೆ. ಒಂದೊಂದು ಹಸುಗೂ ಒಂದೊಂದು ಸೆಪ್ರೇಟ್ ಕೃಷ್ಣ ಇರ್ತಾನೆ ಇಲ್ಲಿ, ಅಲ್ವಾ. ಒಂದೊಂದು ನಾಯಿಗೂ ಒಂದ್ ಸೆಪ್ರೇಟ್ ಕೃಷ್ಣ ಇರ್ತಾನೆ, ಒಂದು ಹಂಸಕ್ಕೂ ಒಂದ್ ಸೆಪ್ರೇಟ್ ಕೃಷ್ಣ ಇರ್ತಾನೆ, ಒಂದು ಮರಕ್ಕೂ ಒಂದ್ ಸೆಪ್ರೇಟ್ ಕೃಷ್ಣ ಇರ್ತಾನೆ. ಯಾವಾಗ ಕೃಷ್ಣನ್ ಸೇವೆ ಮಾಡ್ಬೇಕು, ಯಾವಾಗ್ಲೂ ನಿರಂತರವಾಗಿ ಸೇವೆ ಮಾಡ್ಬೋದು ನಮ್ಗೆ ಒಂದೊಂದ್ ಸೆಪ್ರೇಟ್ ಕೃಷ್ಣ ಸಿಕ್ಕ ಮೇಲೆ, ಅಲ್ವಾ. ಸೊ ಇದು ಗೋಲೋಕ, ಇದು ಹೀಗಿರುತ್ತೆ ಗೋಲೋಕ, ಆಯ್ತಾ. ಸೊ ನಾವು ಗೋಲೋಕಕ್ಕೆ ಹೋಗ್ಬೇಕು ಅಂತ ನಾವಿವಾಗ ಮನ್ಸ್ ಮಾಡ್ಬೇಕು. ಅವಾಗ ಕೃಷ್ಣನ್ ಬಗ್ಗೆ ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಇವಾಗ್ಲಿಂದಾನೆ. ಯಾವ ಮಾರ್ಗ ನಮ್ದು ಗೋಲೋಕಕ್ಕೆ ಹೋಗಕ್ಕೆ? 4 ದ್ವಾರ ಇರುತ್ತೆ. ಒಂದು ದ್ವಾರ ಅದ್ರಲ್ಲಿ ಹರಿನಾಮ ದ್ವಾರ, ನಮ್ಮ ದ್ವಾರ ಹರಿನಾಮ ದ್ವಾರ. ನಾವು ಯಾವ ಪ್ರಾಕ್ಟೀಸ್ ಇದು ದಾರಿ ಹಿಡಿದ್ರು ನಮ್ಗೆ ಸಿಗಲ್ಲ. ಯಾಕಂದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಗುರು ಇಲ್ಲ,
ಅಲ್ವಾ? ಬರೀ ಹರಿನಾಮ ಮಾತ್ರ ನಾವು ಯೋಚನೆ ಮಾಡ್ಬೇಕು, ಫಾಲೋ ಮಾಡಬೇಕು. ಯಾಕಂದರೆ ನಮಗೆ ಕರೆಕ್ಟ್ ಆಗಿರೋಂಥ ಗುರು ಇದ್ದಾರೆ ಪ್ರಭುಪಾದ. ನಾವು ಆಗಲೇ ನೋಡಿದ್ವಿ, ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಅಲ್ವಾ? ನಾವು 4ನೇ ಚಾಪ್ಟರ್ ಮಾಡೋವಾಗಲೇ ನೋಡಿದ್ವಿ. ಪ್ರಭುಪಾದ ಡೈರೆಕ್ಟ್ ಪರಂಪರೆ ಬ್ರಹ್ಮ ಕೃಷ್ಣನ್ ಕನೆಕ್ಟ್ ಆಗಿರುತ್ತೆ, ಬ್ರಹ್ಮ ಮತ್ತು ಗೌಡಿಯ ಸಂಪ್ರದಾಯ. ಸೊ ಆದ ಕಾರಣ ಅವ್ರು ನಮ್ಮನ್ನ ಗೋಲೋಕಕ್ಕೆ ಎಂಟ್ರಿ ಕೊಡಿಸ್ತಾರೆ, ಪ್ರಭುಪಾದ್ ಕರ್ಕೊಂಡು ಹೋಗ್ತಾರೆ ನಮಗೆ. ಆದರೆ ನಾವು ಪ್ರಭುಪಾದ್ ಹೇಳಿರೋದನ್ನ ಫಾಲೋ ಮಾಡಬೇಕು, ಕೃಷ್ಣನ ಜಪ ಮಾಡಬೇಕು. ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಅಧ್ಯೈವ ಮೇ ವಿಶುತ ಮಾನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ತ ಕಂಠಾವರೋಧನ ವಿಧೌ ಸ್ಮರಣಂ ಕುಟಸ್ಥೆ. ಅನುವಾದ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಅನುವಾದ ಬಂದಿಲ್ಲ, ಅನುವಾದ ನನ್ನ ಬಂದಿಲ್ಲ ಪ್ರಭು ಮಾತಾಜಿ. ಕೃಷ್ಣನೇ ಬೇರೆ ಹೇಳಿದ್ರು. ಹರೇ ಕೃಷ್ಣ ಇಲ್ಲಿದೆಯಲ್ಲ, ಕಾಣಿಸ್ತಿದೆಯಲ್ಲ, ಓದಿ ಯಾರಾದ್ರೂ. ಅನುವಾದ: ನನ್ನ ಪ್ರಭು ಕೃಷ್ಣನೇ, ನನ್ನ ಮಾನಸ ಹಂಸವು ತಕ್ಷಣವೇ ನಿನ್ನ ಪಾದಕಮಲದ ದೇಟುಗಳಲ್ಲಿ ಮುಳುಗಿ ಅಲ್ಲಿನ ಬಳ್ಳಿಯಲ್ಲಿಯೇ ಸಿಲುಕಿಕೊಳ್ಳಲಿ. ಇಲ್ಲದಿದ್ದರೆ ನಾನು ಕೊನೆಯುಸಿರು ಎಳೆಯುವಾಗ ನನ್ನ ಗಂಟಲು ಕೆಮ್ಮಿನಿಂದ ಕೆಟ್ಟಿ ಹೋಗಿರುವಾಗ ನಿನ್ನನ್ನು ಕುರಿತು ಚಿಂತಿಸಲು ಹೇಗೆ ಸಾಧ್ಯವಾದೀತು? ಧನ್ಯವಾದಗಳು ಮಾತಾಜಿ. ಹರಿಬೋಲ್. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದೆ, ಮುಕುಂದಮಾಲ ಸ್ತೋತ್ರದಲ್ಲಿ ಬರುತ್ತೆ ಅಲ್ವಾ? ಕೃಷ್ಣ, ನನ್ನ ಮನಸ್ಸು ಯಾವಾಗ್ಲೂ ನಿನ್ನ ಪಾದ ಕಮಲಗಳಲ್ಲಿ ಸಿಲುಕ್ ಹೋಗ್ಲಿ. ಅಕಸ್ಮಾತ್ ಬೇರೆ ಕಡೆ ಹೋದ್ರೆ, ಮರಣ ಕಾಲದಲ್ಲಿ ಕೆಮ್ಮು ಬಂದ್ರೆ, ಇನ್ನೇನೋ ಬಂದ್ರೆ, ನನಗೆ ಕೆಮ್ಮಿನ ಮೇಲೆ ಕಾನ್ಸಂಟ್ರೇಷನ್ ಹೋಗುತ್ತೆ, ಕೃಷ್ಣನ ಮೇಲೆ ಕಾನ್ಸಂಟ್ರೇಷನ್ ಬರಲ್ಲ ಅಲ್ವಾ? ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಿದ್ದಾರೆ ನೋಡಿ. ಇದನ್ನೆಲ್ಲ ನಾವು ಓದ್ತಾ ಇರ್ಬೇಕು, ಅವಾಗ ನಮ್ಗೆ ಈಸಿ ಆಗುತ್ತೆ. ಈ ಪ್ರಪಂಚವು ದುಃಖಾಲಯವು ಅಥವಾ ಸುಖಾಲಯವು ಅಲ್ವಾ? ನಾವಾಗಲೇ ನೋಡಿದ್ವಿ, ದುಃಖಾಲಯಂ ಅಶಾಶ್ವತಂ ಅಂತ ಕೃಷ್ಣ ಹೇಳ್ತಾನೆ. ಇದು ಆಲ್ಮೋಸ್ಟ್ ನಾವು ಲಾಸ್ಟಲ್ಲಿ ಇದ್ದೀವಿ. ವೇದೇಶು ಯಜ್ಞೇಶು ತಪಸ್ಸು ಚೈವ ಧ್ಯಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವೇದಿತ್ವಾ ಯೋಗಿಂ ಪರಂ ಸ್ಥಾನಮುಪೈತಿ ಚಾದ್ಯಂ. ಸೊ ಇಲ್ಲಿ ಹೇಳ್ತಾನೆ ನೋಡಿ ಕೃಷ್ಣ, ನೀವು ವೇದಗಳನ್ನ ಅಭ್ಯಾಸ ಮಾಡಿದ್ರು ಅಲ್ಲ, ಹರಿನಾಮ ಜಪದಿಂದ ವೇದಗಳ ಅಭ್ಯಾಸ ಮಾಡಿರೋ ಪುಣ್ಯ ಬರುತ್ತೆ, ಯಜ್ಞ ಮಾಡಿರೋ ಪುಣ್ಯ ಬರುತ್ತೆ, ತಪಸ್ ಮಾಡಿರೋ ಫಲ ಬರುತ್ತೆ, ಧ್ಯಾನ ಮಾಡಿರೋ ಫಲ ಬರುತ್ತೆ, ಇನ್ನೇನೇನು ಪುಣ್ಯ ಕರ್ಮಗಳು ಮಾಡಿದೀವಿ ಅದೆಲ್ಲದರ ಫಲ ಬರೀ ಹರಿನಾಮದ ಜಪದಿಂದ ಬರುತ್ತೆ. ಇನ್ನೇನ್ ಬೇಕು ನಮಗೆ? ಇದೆಲ್ಲ ಪದೇ ಪದೇ ಮಾಡೋಕ್ಕಾಗತ್ತಾ? ವೇದಾಭ್ಯಾಸ ಆಗಿರ್ಲಿ, ಯಜ್ಞ ಮಾಡಿರ್ಲಿ, ತಪಸ್ಸಾಗಿರ್ಲಿ, ಆಗಲ್ಲ. ಆದ್ರೆ ಹರಿನಾಮ ಜಪ ಎಷ್ಟು ಈಸಿ. ಅಂಡ್ ಜಪದ ಫಲ ಇದೆಲ್ಲ ಫಲಗಳಿಗೆ ಈಕ್ವಲ್. ಇದಕ್ಕೆ ಎಲ್ಲಾ ಪುಣ್ಯದ ಕರ್ಮಗಳು ನೀವು ಒಂದ್ ಕಡೆ ಹಾಕಿದ್ರೆ ಫಲ ಏನ್ ಸಿಗುತ್ತಲ್ಲ, ಈ ಪ್ರಪಂಚದಲ್ಲಿರೋ ಎಲ್ಲಾ ಪುಣ್ಯ ಫಲಗಳು ಅದೆಲ್ಲ ಸೇರಿದ್ರೆ ಜಪದ ಫಲ. ಅಂದ್ರೆ ಜಪಕ್ಕೆ ಅಷ್ಟು ಶಕ್ತಿ ಇದೆ. ಯೋಗಿಂ ಪರಂ ಸ್ಥಾನಂ ಉಪೈತಿ ಚಾದ್ಯಂ. ಯಾವಾಗ್ಲೂ ಕೃಷ್ಣನ ಜಪ ಮಾಡೋರು, ಕೃಷ್ಣನ್ ಬಗ್ಗೆ ಕೃಷ್ಣನ್ಗೆ ಸ್ಮರಿಸೋರು, ಕೃಷ್ಣನ್ ಭಕ್ತಿ ಸೇವೆ ಮಾಡೋರು ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಪರಮ ಶಾಶ್ವತ ನಿವಾಸ ಅಂದ್ರೆ ಗೋಲೋಕ ವೃಂದಾವನ, ಅದಕ್ಕೆ ನಾವು ಹೋಗ್ಬೇಕು ಅಲ್ವಾ? ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೊ ಈ ಚಾಪ್ಟರ್ಸ್ ಅಲ್ಲಿ ಏನ್ ಬರುತ್ತೆ, ಎಲ್ಲ ಸಾಯೋದು ಹೇಗೆ, ಮರಣ ಕಾಲದ ಬಗ್ಗೆ ಏನು ಅಂತ ಕೃಷ್ಣ ಹೇಳ್ಕೊಡ್ತಾನೆ. ಸೊ ಈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಯ್ತಾ? ದಯವಿಟ್ಟು ಎಲ್ಲರೂ ಭಗವದ್ಗೀತೆ ಬುಕ್ ಇದ್ರೆ ದಯವಿಟ್ಟು ಚಾಪ್ಟರ್ ಆದ ತಕ್ಷಣ ಓದ್ತಾ ಹೋಗಿ ಅಲ್ವಾ, ನಿಮ್ಗೆ ಹೆಲ್ಪ್ ಆಗತ್ತೆ. ಈ ಚಾಪ್ಟರ್ ಆದ ತಕ್ಷಣ ಓದ್ತಾ ಹೋಗಿ, ಆ ಚಾಪ್ಟರ್ ಏನೇನಿದೆ ಅಂತ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಶ್ಲೋಕ ಸ್ಟಾರ್ಟ್ ಮಾಡ್ಬೋದು. ಹೋಸ್ಟ್ ಮಾಡ್ತೀನಿ, ನೀವು ಸ್ಕ್ರೀನ್ ಶಾಟ್ ಕೂಡ ಮಾಡ್ಬೋದು. ಹೋಸ್ಟ್ ಆಗಿದ್ದೀನಿ. ಓಕೆ ಹಾ. ಸೊ ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಏನಾದ್ರೂ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ಇವತ್ತಿನ ಸೆಷನ್ ಅಲ್ಲಿ ಆಕ್ಚುಲಿ ನನಗೆ ಒಂದು ಡೌಟ್ ಬಂದಿದ್ದು, ನೇಮ್ ನನ್ಗೆ ಗೊತ್ತಾಗ್ಲಿಲ್ಲ. ಆಕ್ಚುಲಿ ಅವರು ವೇಷ ಸಹವಾಸ ಮಾಡಿ ಮಗುವಾಗಿ ಅದಕ್ಕೆ ನಾರಾಯಣ ಅಂತ ಹೆಸರಿಟ್ಟಿದ್ರು ಅಂತ ಇದೆಯಲ್ಲ ನೋಡಿ. ಅದ್ರಲ್ಲಿ ಕೃಷ್ಣನ ಭಕ್ತನಾದವರಿಗೆ ಫಸ್ಟ್ ಆಫ್ ಆಲ್ ಅನೈತಿಕ ಸಂಬಂಧ ಆಗ್ಲಿ, ಮಾಂಸಾಹಾರ ಸೇವನೆ ಆಗ್ಲಿ, ಇದೆಲ್ಲದ್ರಿಂದ ತ್ಯಜಿಸಿರ್ತಾರೆ ಫಸ್ಟೇನೆ. ಸೊ ಆ ಒಂದು ಟೈಮ್ ಅಲ್ಲಿ ಅವರು ಫಸ್ಟೇ ಕೃಷ್ಣನ ಭಕ್ತನಾಗಿ ಆ ಒಂದು ಮೋಹ ಬರೋದಿಕ್ಕೆ ಹೇಗ್ ಸಾಧ್ಯ? ಮತ್ತೆ ನಾವು ಇರೋ ಅಷ್ಟು ದಿನ ಯಾವ್ದೋ ಕೆಟ್ಟ ಕೆಲಸಗಳಲ್ಲಿ ಮಾಡ್ಕೊಂಡು ನಾರಾಯಣನ ಸ್ಮರಣೆ ಮಾಡ್ಕೊಂಡು ಸಾಯೋ ಹಂತದಲ್ಲೂ ನಾರಾಯಣ ಸ್ಮರಣೆ ಮಾಡ್ಬಿಟ್ರೆ ನಾವು ಅಂದ್ರೆ ಮೋಕ್ಷನ ಪಡ್ಕೊಂತೀವಿ ಅಂತನ, ಅಥವಾ ಬೇರೆ ಲೋಕಕ್ಕೆ ಹೋಗ್ತೀವಿ ಅಂತ ಅನ್ಕೊಂಡ್ರೆ, ಈ ಲೋಕದಲ್ಲಿ ಇರೋರು ಕೂಡ
ಅದೇ ಒಂದು ಮನಸ್ಥಿತಿನಲ್ಲಿ ಏನಾದ್ರೂ ಮಾಡ್ತಾ ಹೋದ್ರೆ ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ. ಹಾ ನೋಡಿ ಮಾತಾಜಿ, ಅಜಾಮಿಳ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರೋ ಕಾರಣ ಅವ್ನು ಚಿಕ್ಕ ವಯಸ್ಸಿಂದ ಅವನಿಗೆ ಅವ್ರ ಅಪ್ಪ ಅಮ್ಮ ಬ್ರಾಹ್ಮಣ ಪೂಜೆ ಮಾಡೋ ಟ್ರೈನಿಂಗ್ ಕೊಟ್ಟಿದ್ರು, ಭಕ್ತಿ ಮಾಡೋ ಟ್ರೈನಿಂಗ್ ಕೊಟ್ಟಿದ್ರು. ಆದ್ರೆ ಅವನು ದೊಡ್ಡವನಾಗ್ತಾ ಆಗ್ತಾ ಮಾಯೆಗೆ ಸಿಲುಕ್ತಾನೆ. ಆಯ್ತಾ? ಸೊ ಇವಾಗ ಇಲ್ಲಿರೋರು ಯಾರಾದ್ರೂ ಹುಟ್ಟಿದಾಗಿಂದ ಕೃಷ್ಣನ ಮನೆಯಲ್ಲಿ ಹೇಳ್ಕೊಟ್ಟಿದ್ರೆ ಪೂಜೆ ಮಾಡೋದಾಗಿರ್ಲಿ, ಅದು ಆಗಿರ್ಲಿ ಇದಾಗಿರ್ಲಿ, ಇವಾಗ ಕಾಲೇಜ್ ಅಂತ ಹೇಳಿ ಹಾಸ್ಟೆಲ್ಗೆ ಹೋದ್ರೆ ನಾವು ನೋಡಿದೀವಿ ಅಲ್ಲ, ಮನೆಯಲ್ಲಿ ವೆಜಿಟೇರಿಯನ್ಸ್ ಆಗಿರ್ತಾರೆ, ಆದ್ರೆ ಹಾಸ್ಟೆಲ್ ಅಲ್ಲಿ ಫ್ರೆಂಡ್ಸ್ ಜೊತೆ ಸೇರಿ ನಾನ್ ವೆಜ್ ತಿನ್ನೋದು ಇದು ಅದು ಮಾಡ್ತಿರ್ತಾರೆ. ಇದು ಕಾಮನ್, ಮಾಯಕ್ ಸಿಲ್ಕೋದು ತುಂಬಾ ಕಾಮನ್. ನಾವ್ ಯಾರು ಪರಮಹಂಸರಲ್ಲ, ಸೊ ನಾವೆಲ್ಲರೂ ಮಾಯಕ್ ಸಿಲುಕ್ತೀವಿ. ಆದ್ರೆ ಅವ್ನ್ ಆ ಮೊಮೆಂಟ್ ಇನ್ನ ಒಳಗೆ ಏನೇನ್ ಮಾಡ್ದಲ್ಲ, ಪೂಜೆ ಆಗಿರ್ಲಿ, ಆ ಮಾಯಕ್ ಸಿಲುಕಿಯ ಮೊಮೆಂಟ್ ಒಳಗೆ ಏನೇನ್ ಮಾಡಿದಾನೆ ಹುಟ್ಟದಾಗಿಂದ, ಅದನ್ನ ಕೃಷ್ಣ ನೆನ್ಪಿಟ್ಕೊಂಡಿದ್ದ. ಆ ಭಕ್ತಿ ಸೇವೆ ಅವನೇನ್ ಮಾಡಿದಾನೆ ಅಜಾಮಿಳ, ಅದನ್ನ ಕೃಷ್ಣ ನೆನ್ಪಿಟ್ಕೊಂಡಿದ್ದ. ಅದಕ್ಕೆ ಅವನಿಗೆ ಮರಣ ಕಾಲದಲ್ಲಿ ಅವ್ರ ಮಗನ್ನ ನಾರಾಯಣ ಅಂತ ಕರ್ಸಿದ್ ಯಾರು, ಅವ್ನ ಬಾಯಿ ಮೇಲಿಂದ ನುಡ್ಸಿದ್ ಯಾರು, ಕೃಷ್ಣ ನೆನ್ಪಿಟ್ಕೊಂಡಿದ್ದ. ಇವನಿಷ್ಟು ಸೇವೆ ಮಾಡ್ದ, ಆದ್ರೆ ಪಾಪ ಮಾಯಕ್ ಸಿಲ್ಕಿದಾನೆ, ಆದ್ರೆ ಮಾಡಿರೋ ಸೇವೆ ಸತ್ಯ ಇತ್ತು ಅಂತ ಹೇಳಿ ಕೃಷ್ಣ ನೆನ್ಪಿಟ್ಕೊಂಡು ಅವನಿಗೆ ನಾರಾಯಣ ಅಂತ ಹೇಳಿಸ್ತ ಬಾಯಿ ಮೇಲಿಂದ. ಹೆಸರಿಡ್ಸಿದ್ದು ಕೂಡ ಕೃಷ್ಣನೇ, ಅವ್ರ ಮಗನ್ಗೆ ನಾರಾಯಣ ಅಂತ ಹೆಸರಿಡ್ಸ್ತ. ಅಷ್ಟು ಮಕ್ಳಿದ್ರು, ಅವ್ರು ಯಾರಿಗೂ ದೇವ್ರ ಹೆಸರು ಇಡ್ಲಿಲ್ಲ, ಇವನಿಗೆ ಮಾತ್ರ ದೇವ್ರ ಹೆಸರಿಟ್ರು ಅಲ್ವಾ. ಆಮೇಲೆ ಇಮಿಡಿಯೇಟ್ ಆಗಿ ಅವನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗ್ಲಿಲ್ಲ. ಏನ್ ಹೇಳಿದ್ರು ಯಮದೂತರು, ನೀನು ಪಾಪ ಮಾಡ್ಕೊಂಡಿದ್ಯಾ, ತೊಳ್ಕೋಬೇಕು ನಿನ್ ಪಾಪನ, ನೀನು ಹರಿದ್ವಾರಕ್ಕೆ ಹೋಗಿ ನೀನ್ ತಪಸ್ ಮಾಡ್ಬೇಕು ಅಂತ ಹೇಳಿ ಅವನ್ಗೆ ದೇಹ ಕೊಟ್ಟು ವಾಪಸ್ ಕಳ್ಸಿದ್ರು. ಅವನಲ್ಲಿ ತಪಸ್ ಮಾಡಿ ಭಕ್ತಿ ಸೇವೆ ಮಾಡಿ ಕಂಪ್ಲೀಟ್ ಸ್ಪಾಟ್ಲೆಸ್ ಆದಾಗ ಮಾತ್ರ ಅವನಿಗೆ ವೈಕುಂಠ ವಿಮಾನ ಬಂತು ಅಲ್ವಾ. ಸೊ ನಾವೇನ್ ಕಲಿಬೇಕು ಇದರಿಂದ ಅಂತ, ಕೃಷ್ಣ ಭಕ್ತಿ ಸೇವೆ ತುಂಬಾ ಇಂಪಾರ್ಟೆಂಟ್. ಅವಾಗ್ಲೇ ನಾವು ಮಾಯೆಯಿಂದ ದೂರ ಇಡ್ಬೋದು. ಆದ್ರೆ ನಾವ್ ಯಾವಾಗ ವೀಕ್ ಆಗ್ತೀವಿ, ನಮ್ಮ ಮನಸ್ಸು ಯಾವಾಗ ವೀಕ್ ಆಗುತ್ತೆ, ಅವಾಗ ನಾವು ಮಾಯೆ ನಮ್ಮನ್ನ ಆವರಿಸ್ತಾಳೆ. ಆದ್ರೆ ಅದಕ್ಕೆ ಕಂಟಿನ್ಯೂಸ್ ಜಪ ಮಾಡೋದ್ರಿಂದ ಇದು ಯಾವುದು ಆಗಲ್ಲ ಮಾತಾಜಿ. ಕಂಟಿನ್ಯೂಸ್ ಆಗಿ ಜಪ ಮಾಡಿ ಭಕ್ತರ ಸಂಘದಲ್ಲಿ ಇರ್ಬೇಕು. ನಾವು ಭಗವದ್ಗೀತೆ ನಾನು ಒಬ್ಳೆ ಮನೇಲಿ ಕೂಡ ಓದ್ಬೋದು, ಆದ್ರೆ ಭಕ್ತರ ಸಂಘದಲ್ಲಿ ನಾವ್ ಯಾವಾಗ ಓದ್ತೀವಿ ಅವಾಗ ಮಾಯೆ ನಮ್ಮಿಂದ ದೂರ ಇರ್ತಾಳೆ. ಸೊ ಅದನ್ನ ನಾವು ನೋಡ್ತಾ ಹೋಗ್ತೀವಿ. 9ನೇ ಚಾಪ್ಟರ್ ಅಲ್ಲಿ 12ನೇ ಚಾಪ್ಟರ್ ಅಲ್ಲಿ ನಿಮ್ಮ ಆನ್ಸರ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಸ್ಟಾರ್ಟ್ ಮಾಡ್ಬೋದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಭಕ್ತಾದಿಗಳಿಗೆ ಹರೇ ಕೃಷ್ಣ. ಶ್ಲೋಕ ನಾವು ನಿನ್ನೆ ಏನ್ ಕಲ್ತು ಅದನ್ನ ರಿವೈಸ್ ಮಾಡೋಣ. ಹರೇ ಕೃಷ್ಣ. ಎಲ್ಲ ದಯವಿಟ್ಟು ರಿಪೀಟ್ ಮಾಡಿ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ.